ಆನಂದಾಶ್ರಮ ಶಿಕ್ಷಣ ಸಂಸ್ಥೆ ಸೋಮೇಶ್ವರ ತನ್ನ 70 ವರ್ಷವನ್ನು ಪೂರ್ತಿಗೊಳಿಸಿ ಬಹುಶಃ ಗುಲ್ಲಾಲ ಮಾತ್ರ ಅಲ್ಲ, ಈ ಒಂದು ನೇತ್ರಾವತಿ ನದಿಯಿಂದ ಈ ಕಡೆಗೆ ಅದು ಎಲ್ಲ ಗ್ರಾಮಗಳಿಗೆ ಬಹುತ ಒಂದು ಕಾಲದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಮುಖ್ಯ ಕೇಂದ್ರವಾಗಿತ್ತು. ಇಲ್ಲಿ ಕಲಿತಂಥ ಭಾಳಷ್ಟು ವಿದ್ಯಾರ್ಥಿನಿಯರು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಸಮಾಜ ಮುಖ್ಯವಾಗಿ ನಿಂತುಕೊಂಡು ಎಲ್ಲ ರಂಗದಲ್ಲಿ ಕೂಡ ನಿಂತುಕೊಂಡಿದ್ದಾರೆ. ಅಂಥ ಎಲ್ಲ ಹಳೆ ವಿದ್ಯಾರ್ಥಿ ಒಟ್ಟು ಸೇರಿಕೊಂಡು ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪಿಸಿ ತಮ್ಮದಾದ ಕೊಡುಗೆಯನ್ನು ಈ ಶಾಲೆಗೆ ಕೊಟ್ಟು ಅದರ ಮುಖಾಂತರ ಈಗ ಕಲಿತಿರುವಂಥ ಮಕ್ಕಳಿಗೆ ತನ್ನ ಸಾಕನ್ನು ಕೊಡ್ತಾ ಇರೋದು ಅತ್ಯಂತ ಸಂತೋಷ. ಅಷ್ಟು ಮಾತ್ರ ಅಲ್ಲದೆ ಹಳೆ ವಿದ್ಯಾರ್ಥಿ ಸಂಘ ಪ್ರತಿ ವರ್ಷ ಕೂಡ ಎಲ್ಲ ಆ ಒಂದು ಬೇರೆ ರಂಗದಲ್ಲಿ ದುರ್ಗಾಗಿರೋರು ಜೊತೆಯಲ್ಲಿ ಸೇರಿಕೊಂಡು ಶಾಲಾ ವಾರ್ಷಿಕೋತ್ಸವ ಜೊತೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘವಾದ ವಾರ್ಷಿಕೋತ್ಸವವನ್ನು ಆಚರಿಸಿರುವುದು ಹೇಳಿದರೆ ಈ ಒಂದು ಒಗ್ಗಟ್ಟಿನಿಂದ ಈ ಒಂದು ಸಹಕಾರದಿಂದ ಬಹುಶಃ ಒಮ್ಮತ ತೀರ್ಮಾನ ಮುಖಾಂತರ ಈ ಶಾಲೆಗೆ ಮತ್ತಷ್ಟು ಪ್ರಯೋಜನ ಆಗಲಿದೆ. ಅದಕ್ಕಾಗಿ ಅವತ್ತು ಸ್ಥಾಪನೆ ಮಾಡಿದಂಥ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಂದ ಇವತ್ತಿನವರೆಗೆ ಯಾರು ಇದರಲ್ಲಿ ಬಂದಿದ್ದಾರೆ ಅವ್ರನ್ನ ಗುರುತಿಸಿಕೊಂಡು ಅದೇ ರೀತಿ ಎಲ್ಲ ಸದಸ್ಯರಿಗೂ ನಾನು ಕೃತಜ್ಞತೆ ಬಹುಶಃ ಪ್ರಾರಂಭ ಮಾಡಿದಂಥ ಅವತ್ತಿನ ಈ ಒಂದು ಟ್ರಸ್ಟ್ನವರಿಗೆ ಆ ಒಂದು ಟ್ರಸ್ಟ್ ಪ್ರಾರಂಭ ಅವತ್ತು ಪ್ರಾರಂಭ ನಾವೆಲ್ಲ ಕೂಡ ಅವತ್ತು ಕೊಟ್ಟಂಥ ಕೊಡುಗೆ ಇವತ್ತು ಭಾಳಷ್ಟು ಅಭಿವೃದ್ಧಿ ಪ್ರಯೋಜನ ಆಗಿದೆ. ಅವರಿಗೂ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶ್ರೀಯುತ ವಿಶ್ವನಾಥ ಉಚ್ಚಿಲ್ ಶಾಲಾ ಹಳೆ ವಿದ್ಯಾರ್ಥಿ ಹಾಗೂ ಉದ್ಯಮಿ ಸಂಕೋಳಿಗೆ, ಶ್ರೀ ಶರತ್ ಚಂದ್ರ ಗಟ್ಟಿ ಶಾಲಾ ಹಳೆ ವಿದ್ಯಾರ್ಥಿ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಕ್ಷೇತ್ರ 9 ಕೆರೆ, ಶ್ರೀಮತಿ ರೀಟಾ ಡೇಸ್ ಶಾಲಾ ಹಳೆ ವಿದ್ಯಾರ್ಥಿ ಮುಖ್ಯ ಶಿಕ್ಷಕಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾಟಿಪಳ್ಳ, ಶ್ರೀಯುತ ಗುರುಮೂರ್ತಿ ಸರ್ ಶಾಲಾ ಮುಖ್ಯೋಪಾಧ್ಯಾಯರು ಆನಂದಾಶ್ರಮ ಪ್ರೌಢಶಾಲೆ, ಶ್ರೀ ಮಹೇಶ್ ಕುಮಾರ್ ಯು ಶಾಲಾ ಹಳೆ ವಿದ್ಯಾರ್ಥಿ ಜನರಲ್ ಮ್ಯಾನೇಜರ್ ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮಂಗಳೂರು, ಶ್ರೀ ಆತ್ಮಾರಾಮ್ ಟಿ ಶಾಲಾ ಹಳೆ ವಿದ್ಯಾರ್ಥಿ ಮುಖ್ಯ ಪ್ರಬಂಧಕರು ಬ್ಯಾಂಕ್ ಆಫ್ ಬರೋಡಾ ಜಪ್ಪು ಶಾಖೆ, ಶ್ರೀ ರಾಕೇಶ್ ರಾವ್ ಕೆಮ್ಮಿಂಜೆ ಶಾಲಾ ಹಳೆ ವಿದ್ಯಾರ್ಥಿ ಹಾಗೂ ಪ್ರಥಮ ದರ್ಜೆ ಸಹಾಯಕರು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಅಧಿಕಾರಗಳ ಕಚೇರಿ ದಕ್ಷಿಣ ಕನ್ನಡ ಮಂಗಳೂರು. ಜೊತೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ನಾಗರಾಜ್ ಗಟ್ಟಿ ಪ್ರಧಾನ ಕಾರ್ಯದರ್ಶಿಗಳು ಹಳೆ ವಿದ್ಯಾರ್ಥಿ ನಿವೃತ್ತ ಸೇನಾನಿಗಳು ಅಬ್ಬಕ್ಕ ವಲಯ ಕೊಲ್ಯ. ಈ ಎಲ್ಲ ಅತಿಥಿಗಳನ್ನ ಆನಂದಾಶ್ರಮ ಪ್ರೌಢಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜೀವನ್ ಸೋಮೇಶ್ವರ್ ಇವರು ವೇದಿಕೆಗೆ ಆಹ್ವಾನಿಸಬೇಕು, ಕರೆದುಕೊಂಡು ಬರಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜನತೆಯಲ್ಲಿ ಯಾವುದೇ ಕಾರ್ಯಕ್ರಮವಿದ್ದರೂ ಕೂಡ ಅದು ವೈದಿಕ ವಿಧಿವಿಧಾನದಂತೆ ಆರಂಭವಾಗುವುದು ವಾಡಿಕೆ. ಆ ಹಿನ್ನೆಲೆಯಲ್ಲಿ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದಾರೆ ಶ್ರೀಯುತ ಗಂಗಾಧರ್ ಇವರು. ಗಜಾನನಂ ಭೂತಗಣಾದಿ ಸೇವಿತಂ ಪವಿತ್ರ ಜಂಬೋಪರಸಾರ ಭಕ್ಷಿತಂ ಉಮಾಸ್ತುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸದ್ಯ ವಂದನೆಗಳನ್ನು ಸಮರ್ಪಿಸುವುದರೊಂದಿಗೆ ಬಂದಿರುವಂತಹ ಅತಿಥಿಗಳನ್ನ ಒಮ್ಮೆ ನೋಡಿದ್ರೆ ಎಲ್ಲರೂ ನಮ್ಮವರೇ, ಆದ್ರೆ ಒಂದು ಔಪಚಾರಿಕ ಚೌಕಟ್ಟುಗಳು ಇರ್ತದೆ. ಆ ಹಿನ್ನೆಲೆಯಲ್ಲಿ
ನಮ್ಮ ಹಳೆ ಶ್ರೀಯುತ ಜೀವನ್ ಸೋಮೇಶ್ವರ್ ಇವರು ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಆನಂದಾಶ್ರಮ ಪ್ರೌಢಶಾಲಾ ಹಳೆ ವಿದ್ಯಾರ್ಥಿ ಸಂಘ 1952ನೇ ಇಸವಿಯಲ್ಲಿ ಸ್ಥಾಪನೆಗೊಂಡಿದ್ದು ಇದೀಗ ಇಂದಿಗೆ 73 ವರ್ಷಗಳನ್ನು ಪೂರೈಸಿ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಬಂದಿದೆ. ಇಂದು ಬೆಳಿಗ್ಗೆ ಕ್ರೀಡೋತ್ಸವವನ್ನು ಸುಮಾರು 4 ವರ್ಷಗಳ ಬಳಿಕ ಅತ್ಯಂತ ಸಂಭ್ರಮದಿಂದ ಆಚರಿಸಿದೆವು. ಈ 4 ವರ್ಷಗಳಲ್ಲಿ ನಮ್ಮ ಸಂಘ ಹಲವಾರು ಪ್ರಮುಖರನ್ನು ಕಳೆದುಕೊಂಡಿದ್ದೇವೆ. ಅವರಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯ ಹಳೆ ವಿದ್ಯಾರ್ಥಿಗಳು, ನಮ್ಮ ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಸಂಘದ ಗೌರವ ಅಧ್ಯಕ್ಷರು, ಗೌರವ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದ ಶ್ರೀ ಕೆ ಜಗನ್ನಾಥ್ ಸರ್ ಹಾಗೂ ನಮ್ಮ ಶಾಲೆಯಲ್ಲಿ ಕ್ರೀಡೆಯಲ್ಲಿ ನಾಡಿನೆಲ್ಲೆಡೆ ಗುರುತಿಸುವಂತೆ ಮಾಡಿದ್ದ ಶ್ರೀ ಕೆ ತಾರನಾಥ್ ಸರ್ ಇಬ್ಬರ ದಿವ್ಯಾತ್ಮಕ್ಕೂ ಇಂದಿನ ದಿನ ನಾವು ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಇಂದಿನ ಈ 73ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ನಮ್ಮ ರಾಜ್ಯ ವಿಧಾನಸಭಾ ಸ್ಪೀಕರ್ ಆಗಿರುವ ಶ್ರೀ ಯುಟಿ ಖಾದರ್ ಅವರು ವಹಿಸಬೇಕಾಗಿತ್ತು. ಆದರೆ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ತೆರಳಲಿರುವುದರಿಂದ ಅವರು ಈಗಷ್ಟೇ ಸ್ವಲ್ಪ ಮುಂಚಿತವಾಗಿ ಆಗಮಿಸಿ ಸಂಘದ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಿರ್ಗಮಿಸಿದರು. ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಊರಿನವರೇ ಆದಂತಹ ನಮ್ಮ ಹಿರಿಯ ಹಳೆ ವಿದ್ಯಾರ್ಥಿ ಶ್ರೀ ಶರತ್ ಚಂದ್ರ ಗಟ್ಟಿ 9 ಕೆರೆ ಇವರು ವಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀ ಕ್ಷೇತ್ರ 9 ಕೆರೆ ಇದರ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವ ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಶ್ರೀ ವೆಂಕಟೇಶ್ ಕುಂಪಲ ಇವರಿಗೆ ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಹಿರಿಯರು ಇಂದಿನ ಮುಖ್ಯ ಅತಿಥಿ 1964-65ನೇ ಸಾಲಿನಲ್ಲಿ SLC ಬ್ಯಾಚ್ನಲ್ಲಿ ನಿರ್ಗಮಿಸಿದಂತಹ ಶ್ರೀ ವಿಶ್ವನಾಥ್ ಉಚ್ಚಿಲ್ ಅವರು. ಅವರ ಬ್ಯಾಚಿನ ಹಿರಿಯ ವಿದ್ಯಾರ್ಥಿಗಳು ಸೇರಿ ಸುಮಾರು 5 ಲಕ್ಷ ರೂಪಾಯಿಗಳ ವಿದ್ಯಾನಿಧಿಯನ್ನು ಸ್ಥಾಪಿಸಿ ಈ ಶಾಲೆಗೆ ಸಮರ್ಪಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀ ಸಂಜೀವ ಸೋಮೇಶ್ವರ್ ಅವರು ಆಗಮಿಸಿ ಹೂ ಹಾಗೂ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಊರಿನವರು ಹಾಗೂ ಸೋಮೇಶ್ವರ ಪುರಸಭೆ ಇದರ ಉಪಾಧ್ಯಕ್ಷರಾಗಿರುವಂತಹ ರವಿಶಂಕರ್ ಸೋಮೇಶ್ವರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರಿಗೆ ಸಮಿತ್ ಸೋಮೇಶ್ವರ್ ಇವರು ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ರೀಟಾ ದೇಸಾಯಿ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾಟಿಪಳ್ಳ ಇದರ ಮುಖ್ಯೋಪಾಧ್ಯಾಯರಾಗಿರುವ ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಶ್ರೀಮತಿ ಲಲ್ಲಿ ಸೋಮೇಶ್ವರ ಇವರಿಗೆ ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರ ಮುಖ್ಯ ಅತಿಥಿ ಶ್ರೀ ಮಹೇಶ್ ಕುಮಾರ್ ಪ್ರಸ್ತುತ ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮಂಗಳೂರು ಇದರ ಜನರಲ್ ಮ್ಯಾನೇಜರ್ ಆಗಿಯೂ ಕಾರ್ಯನಿರ್ವಹಿಸುತ್ತಿರುವ ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಶ್ರೀ ಹರೀಶ್ ನೀಲಿಕಾಲು ಇವರಿಗೆ ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀ ಆತ್ಮಾರಾಮ್ ಡಿ ಇವರು ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಯಾಗಿದ್ದು ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾ ಜಪ್ಪು ಶಾಖೆಯಲ್ಲಿ ಮುಖ್ಯ ಪ್ರಬಂಧಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಶ್ರೀ ಶಂಕರ ನಾರಾಯಣ ಆಚಾರ್ಯ ಇವರು ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಶ್ರೀ ರಾಕೇಶ್ ರಾವ್ ಕೆಮ್ಮಿಂಜೆ ಪ್ರಸ್ತುತ RTO ಮಂಗಳೂರಲ್ಲಿ ಕಾರ್ಯನಿರ್ವಹಿಸುತ್ತಾ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಶ್ರೀ ಪದ್ಮನಾಭ ಇವರು ವೇದಿಕೆಗೆ ಆಗಮಿಸಿ ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿ ಶ್ರೀ ಗುರುಮೂರ್ತಿ ಟಿ ಅವರು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾಗಿದ್ದು ನಮ್ಮ ಎಲ್ಲಾ ಚಟುವಟಿಕೆಗಳಿಗೆ ಬೆಂಬಲವಾಗಿ ಸಹಕರಿಸುವ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಶ್ರೀ ಪದ್ಮನಾಭ ಇವರಿಗೆ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಸುರೇಶ್ ಭಟ್ನಗರ ಇವರು ಕೂಡ ಉಪಸ್ಥಿತರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯರು ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಅಧ್ಯಕ್ಷರು ಆಗಿರುವ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಶ್ರೀ ತಾರನಾಥ್ ಇವರಿಗೆ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳು ಹಾಗೂ ಮಾಜಿ ಸೈನಿಕರ ಸಂಘ ಹಬ್ಬಕೋಲಯ ಕೊಲ್ಯ ಇದರ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ನಾಗರಾಜ ಗಟ್ಟಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಶ್ರೀ ಶಶಿಧರ್ ಇವರಿಗೆ ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ, ಶಿಕ್ಷಕೇತರ ಬಂಧುಗಳಿಗೂ, ಮಾಧ್ಯಮ ಮಿತ್ರರಿಗೂ, ಆರಕ್ಷಕ ಠಾಣೆಯ ಸಿಬ್ಬಂದಿಗಳಿಗೂ, ಉಪಸ್ಥಿತರಿರುವ ಪ್ರಮುಖರಾದ ಸುರೇಖಾ ಚಂದ್ರಹಾಸ್ ಇವರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಔಪಚಾರಿಕವಾಗಿ ನಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶ್ರೀಯುತ ಜೀವನ್ ಸೋಮೇಶ್ವರ್ ಇವರಿಗೆ ವಂದನೆಗಳನ್ನು ಸಮರ್ಪಿಸುತ್ತಾ ಮುಂದೆ ದೀಪ ಪ್ರಜ್ವಲನೆ ಅನ್ನುವಂತಹ ಇನ್ನೊಂದು ಮಹತ್ತರವಾದಂತಹ ಘಟ್ಟಕ್ಕೆ ನಾವೀಗ ಸಾಗಿ ಬಂದಿದ್ದೇವೆ. GS ಶಿವರುದ್ರಪ್ಪನವರ ಕವನದ ಸಾಲುಗಳ ಹಾಗೆ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನ ಗೆದ್ದು ನಿಲ್ಲುತ್ತೇನೆ ಎನ್ನುವ ಜಿದ್ದಿನಿಂದಲ್ಲ. ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನ ಗೆದ್ದು ನಿಲ್ಲುತ್ತೇನೆ ಎನ್ನುವ ಜಿದ್ದಿನಿಂದಲ್ಲ. ಇರುವಷ್ಟು ದಿನ ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಹಚ್ಚುತ್ತೇನೆ ನಾನು. ವೈದಿಕ ವಿಧಾನವಾದರೂ ಕೂಡ ನಮ್ಮನ್ನ ಅರಿತುಕೊಳ್ಳಿಕ್ಕೆ, ನಮ್ಮನ್ನ ಜಗತ್ತಿನೊಂದಿಗೆ ತೆರೆದುಕೊಳ್ಳುವ ಪ್ರಕ್ರಿಯೆಗೆ ಒಂದು ಬೆಳಕು, ಒಂದು ಗುರು ಅತಿ ಅಗತ್ಯವಾಗಿರುವಂತಹದ್ದು. ನಾವು ನಮ್ಮ ಸಂಸ್ಕೃತಿಯಲ್ಲಿ ಗುರುಸ್ಥಾನದಲ್ಲಿ ನೋಡುವಂತಹ ಬೆಳಕು, ಆ ಬೆಳಕನ್ನ ಹಿರಿಯರ ಕೈಯಿಂದ ಉರಿಸುವಂತಹದ್ದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಯಾವುದೇ ಕಾರ್ಯಕ್ರಮಗಳಿಗೆ ಸೂಕ್ತವಾದಂತಹ ಚಾಲನೆ. ಬಂದಿರುವಂತಹ ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತರೆಲ್ಲರ ಕೈ ಜೋಡಿಸುವಿಕೆಯಿಂದ ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ದೀಪ ಪ್ರಜ್ವಲನದ ಬಳಿಕ ಈಗಾಗಲೇ ಅಧ್ಯಕ್ಷರು ಮಾತನಾಡುವಾಗ ಹೇಳಿದ್ರು, 100 ವರ್ಷಗಳ ಬಳಿಕ ನಾವು ಈ ವಾರ್ಷಿಕ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ. ಈ ಕಳೆದ 3 ವರ್ಷಗಳಿಂದ ನಾವು ನಡೆದು ಬಂದ ಹಾದಿಯ ಪರಿಚಯವನ್ನ ವರದಿಯ ಮೂಲಕ ತಮ್ಮ ಮುಂದೆ ಇಡ್ತಾ ಇದ್ದಾರೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಯು ಇವರು. ಆದರಣೀಯ ಸಭಾಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಹಳೆ ವಿದ್ಯಾರ್ಥಿ ಸಂಘದ ಸರ್ವ ಸದಸ್ಯರೇ ಹಾಗೂ ಸಭಿಕರೇ, ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. 1946ನೇ ಇಸವಿಯಲ್ಲಿ ಮಂಗಳೂರು ಸಾರಸ್ವತ ವಿದ್ಯಾಸಂಸ್ಥೆಯು ಸೋಮೇಶ್ವರದ ಗ್ರಾಮೀಣ ಪ್ರದೇಶದಲ್ಲಿ ಆನಂದಾಶ್ರಮ ಪ್ರೌಢಶಾಲೆಯನ್ನು ಸ್ಥಾಪಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಉನ್ನತ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾತ್ಮಕ ಪರಂಪರೆಯನ್ನು ಹೊಂದಿದೆ. 1952ರ ಇಸವಿಯಲ್ಲಿ ಆನಂದಾಶ್ರಮ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿ ಸಂಘವು ಸ್ಥಾಪನೆಗೊಂಡಿದ್ದು ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾ ಇದೀಗ ತನ್ನ 73ನೇ ವಾರ್ಷಿಕೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಿಸಿದೆ ಎನ್ನಲು ಸಂತೋಷ ಪಡುತ್ತೇನೆ. ಹಳೆ ವಿದ್ಯಾರ್ಥಿ ಸಂಘದ ಕೊಡುಗೆಗಳು. ಕೊರೋನಾ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಸಾರಸ್ವತ ವಿದ್ಯಾಸಂಸ್ಥೆಯ ಜೊತೆಗೂಡಿ ಬಡವರಿಗೆ ಆಹಾರದ ಕಿಟ್ಟನ್ನು ಸಂಘದ ವತಿಯಿಂದ ನೀಡಲಾಯಿತು.
ಆನಂದಾಶ್ರಮ ಶಾಲಾ ಮಕ್ಕಳಿಗೆ ಕಬಡ್ಡಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಸಲುವಾಗಿ ಸುಮಾರು 30 ವಿದ್ಯಾರ್ಥಿಗಳಿಗೆ ಜರ್ಸಿ ಹಾಗೂ ಶೂ ಅನ್ನು ಹಳೆ ವಿದ್ಯಾರ್ಥಿ ಸಂಘಗಳ ಸಹಕಾರದಿಂದ ನೀಡಲಾಯಿತು. ನಮ್ಮ ಶಾಲೆಯಲ್ಲಿ ಪ್ರಾರಂಭಗೊಂಡ ಕಂಪ್ಯೂಟರ್ ಲ್ಯಾಬ್ಗೆ ಪೀಠೋಪಕರಣಗಳನ್ನು ಸಂಘದ ವತಿಯಿಂದ ನೀಡಲಾಯಿತು. ಹಾಗೂ 1974-75ನೇ ಸಾಲಿನ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಕಂಪ್ಯೂಟರಿಗೆ ಇನ್ವರ್ಟರ್ನ ಸೌಲಭ್ಯವನ್ನು ನೀಡಿ ಸಹಕರಿಸಿರುವರು. ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ಬರೆಯುವ ಪುಸ್ತಕವನ್ನು ಹೆಸರು ಹೇಳಲು ಇಚ್ಛಿಸದ ಹಳೆ ವಿದ್ಯಾರ್ಥಿಯೊಬ್ಬರು ಪ್ರತಿ ವರ್ಷ ನೀಡುತ್ತಿರುತ್ತಾರೆ. ಪ್ರತಿ ವರ್ಷ ಶಾಲೆಯಲ್ಲಿ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಳೆ ವಿದ್ಯಾರ್ಥಿ ಸಂಘವು ಇಂದಿನಿಂದಲೇ ನಡೆಸಿಕೊಂಡು ಬರುತ್ತಿದೆ. 1964-65ನೇ ಸಾಲಿನ SSLC ವಿದ್ಯಾರ್ಥಿಗಳು ಸುಮಾರು ₹5 ಲಕ್ಷವನ್ನು ವಿದ್ಯಾನಿಧಿಯಾಗಿ ತೋಟಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಠೇವಣಿಯಾಗಿಟ್ಟು ಸಹಕರಿಸಿರುವರು. ಈ ಸಂದರ್ಭದಲ್ಲಿ ಅವರು ನಿವೃತ್ತ ಹಾಗೂ ಪ್ರಸ್ತುತ ಅಧ್ಯಾಪಕರನ್ನು ಸನ್ಮಾನಿಸಿ ಗುರುವಂದನಾ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ನಡೆಸಿರುವರು. 1996-97ನೇ SSLC ವಿದ್ಯಾರ್ಥಿಗಳು ನಾವು ಕಲಿತ ಶಾಲೆ ನಮಗೆ ಹೆಮ್ಮೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಸಮವಸ್ತ್ರ ಹಾಗೂ ಶಾಲಾ ಶುಲ್ಕವನ್ನು ನೀಡಿರುವರು. SSLC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಪಡೆದ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ಸಂಘದ ವತಿಯಿಂದ ನೀಡಲಾಯಿತು. ಹಾಗೆಯೇ SSLC ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯಿಂದ ಬೀಳ್ಕೊಡುವ ಸಮಾರಂಭದಲ್ಲಿ ಬರವಣಿಗೆಯ ಕಿಟ್ಟನ್ನು ನೀಡಲಾಯಿತು. ವಾರ್ಷಿಕೋತ್ಸವವನ್ನು ಆಚರಿಸಲು ಮಂಡಳಿ ಒಪ್ಪಿಗೆ ಪಡೆದು ತಾರೀಖು 27/10/2024ರಂದು ಬೆಳಿಗ್ಗೆ ಹಳೆ ವಿದ್ಯಾರ್ಥಿ ಸಂಘದ ಸಭೆ ಕರೆದು ಕಾರ್ಯಕ್ರಮ ನಡೆಸುವ ಬಗ್ಗೆ ದಿನಾಂಕ ಹಾಗೂ ಕಾರ್ಯಕ್ರಮದ ಬಗ್ಗೆ ಚಿಂತನೆಯನ್ನು ನಡೆಸಿ ದಿನಾಂಕವನ್ನು ನಿಗದಿಪಡಿಸಲಾಯಿತು. ಹಾಗೆಯೇ ತಾರೀಖು 10/11/24ರಂದು ಸಭೆ ಸೇರಿ ಅತಿಥಿಗಳನ್ನು ಹಾಗೂ ಕಾರ್ಯಕ್ರಮದ ಬಗ್ಗೆ ಸಭೆ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂತೆ ಹಾಗೂ ಮನೋರಂಜನಾ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು ಅಭಿನಯಿಸುವಂತಹ ಕತೆ ಎಡ್ಡೆಂಡು ಎಂಬ ತುಳು ಸಾಮಾಜಿಕ ನಾಟಕವನ್ನು ನಡೆಸುವುದೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಹಾಗೂ ಪ್ರತಿಯೊಬ್ಬರಿಗೆ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಕೂಡ ನೀಡಲಾಯಿತು. ಇಂದು ತಾರೀಖು 24/11/2024ರಂದು ಬೆಳಿಗ್ಗೆ 10 ಗಂಟೆಗೆ ಹಳೆ ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಮಕ್ಕಳಿಗೆ ವಿವಿಧ ರೀತಿಯ ಕ್ರೀಡಾಕೂಟವು ಜರುಗಿತು. ಇದರ ಉದ್ಘಾಟನೆಯನ್ನು ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಶ್ರೀ ಗಣೇಶ್ ಎಂ, ನಿವೃತ್ತ ಮ್ಯಾನೇಜರ್ MRPL ಇವರು ನಡೆಸಿದರು. ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಪ್ರಕಾಶ್ ನಾಯ್ಕ್ ಹಾಗೂ ನಮ್ಮ ಹಳೆಯ ವಿದ್ಯಾರ್ಥಿಯೂ ಆದ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ವಿಕ್ರಮ್ ಐಲ್, ನಮ್ಮ ಸಂಘದ ಗೌರವ ಸಲಹೆಗಾರರಾದ ಶ್ರೀ ಸುಧಾಕರ ಭಂಡಾರಿ, ಶ್ರೀ ಪ್ರದೀಪ್ ಚಂದ್ರ ಶೆಟ್ಟಿ, ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಗುರುಮೂರ್ತಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿರುವರು. ನಮಗೆ ಸರ್ವ ರೀತಿಯಲ್ಲಿ ಸಹಕರಿಸುವ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಊರ ಪರವೂರ ದಾನಿಗಳಿಗೆ ನನ್ನ ತುಂಬು ಹೃದಯದ ಕೃತಜ್ಞತೆಗಳು. ನಿಮಗೆ ಯೋಗ್ಯ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಿರುವ ಸರಸ್ವತಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಶಾಲಾ ಅಧ್ಯಾಪಕ ವೃಂದ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ನಾವು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಸಂಘವು 75ನೇ ವರ್ಷವು ಅಮೃತ ಮಹೋತ್ಸವದ ಹತ್ತಿರದಲ್ಲಿದೆ. ಅದನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಆಲೋಚನೆಯು ನಮ್ಮ ಸಂಘದಾಗಿದೆ. ಹಾಗಾಗಿ ಎಲ್ಲ ಹಳೆ ವಿದ್ಯಾರ್ಥಿಗಳು, ಊರ ಪರವೂರ ದಾನಿಗಳು ತಮ್ಮ ಅಳಿಲ ಸೇವೆಯನ್ನು ದೇಣಿಗೆಯನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಳುವಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಆನಂದಾಶ್ರಮ ಪ್ರೌಢಶಾಲಾ ಹಳೆ ವಿದ್ಯಾರ್ಥಿ ಸಂಘದ 73ನೇ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತಾ ನನ್ನ ಈ ಸಂಕ್ಷಿಪ್ತ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್. ಹೆಮ್ಮೆ ಅನ್ನುವಂತಹ ಧ್ಯೇಯದಡಿಯಲ್ಲಿ ಹಳೆ ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿನಲ್ಲಿ ಶಾಲೆಗೆ ಒಂದಷ್ಟು ಕೊಡುಗೆಗಳನ್ನು ನೀಡುವಂತಹದ್ದನ್ನು ವರದಿಯಲ್ಲಿ ಉಲ್ಲೇಖಿಸಿದ್ದನ್ನು ಗಮನಿಸಿದೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ ಮತ್ತು ಆ ಹೆಮ್ಮೆಯನ್ನ ಉಳಿಸಿಕೊಂಡು ಹೋಗುವಲ್ಲಿ ಶ್ರಮಿಸುತ್ತಿರುವಂತಹ ಒಂದಷ್ಟು ಗುರುಗಳನ್ನ ನಾವು ನೆನಪಿಸಿಕೊಳ್ಳಬೇಕು ಅಂತಿದ್ರೆ, ನಮಗೆ ಶಿಕ್ಷಣವನ್ನ ನೀಡಿದಂತಹ ಗುರುಗಳಲ್ಲಿ 1-2-3 ಜನ ಗುರುಗಳು ಪ್ರಸ್ತುತವು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಉಳಿದವರು ನಿವೃತ್ತಿಯಾಗಿದ್ದಾರೆ. ಆದರೆ ಈಗಿರುವ ಶಿಕ್ಷಕ ವರ್ಗದಲ್ಲೂ ಕೂಡ ನಾವು ಅಂದಿನ ನಮ್ಮ ಗುರುಗಳ ಮುಖವನ್ನ ಕಾಣುತ್ತಿದ್ದೇವೆ ಅನ್ನುವುದನ್ನ ಈ ವೇದಿಕೆಯಲ್ಲಿ
ಪ್ರಸ್ತುತಪಡಿಸುತ್ತಾ ಜೊತೆಯಲ್ಲಿ ಆನಂದಾಶ್ರಮ ಪ್ರೌಢಶಾಲೆ SSLC ಪರೀಕ್ಷೆಯಲ್ಲಿ 100ರ ಫಲಿತಾಂಶವನ್ನ ಪಡೆದಿರುವುದು ತಮಗೆಲ್ಲರಿಗೂ ತಿಳಿದಿರುವಂತದ್ದೇ. ಒಮ್ಮೆ ಜೋರಾದ ಚಪ್ಪಾಳೆ ನಾವೆಲ್ಲರೂ ಸೇರಿ ಆ ಗುರುಗಳಿಗೆ ಸಲ್ಲಿಸಬೇಕು. ಈ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವಿರುವಂತಹದ್ದು ಏನು ಅಂತ ಕೇಳಿದ್ರೆ ಆ ಗುರುಗಳಿಗೆ ವಂದನೆಗಳನ್ನ ಸಮರ್ಪಿಸುವಂತಹದ್ದು. ಗುರುವಂದನೆ ಅನ್ನುವಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಕೂಡ ನಾವು ಈ ವಾರ್ಷಿಕೋತ್ಸವದ ಜೊತೆಯಲ್ಲಿ ಸೇರಿಸಿಕೊಂಡಿದ್ದೇವೆ. ಹೆಚ್ಚು ಕಡಿಮೆ 12 ಜನ ಶಿಕ್ಷಕರು ಇದ್ದಾರೆ. ಅವರಲ್ಲಿ ನಾವು ಗುರುಮೂರ್ತಿ ಸರ್ ವೇದಿಕೆಯಲ್ಲಿದ್ದಾರೆ, ಗಾಯತ್ರಿ ಅದ್ಯಪಾಡಿ ಸಹ ಶಿಕ್ಷಕರು, ಪ್ರದೀಪ್ ಕುಮಾರ್ ಸರ್ ಸಹ ಶಿಕ್ಷಕರು, ಇವರನ್ನ ಮೊದಲಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಗುರುಮೂರ್ತಿ ಸರ್, ಗಾಯತ್ರಿ ಅದ್ಯಪಾಡಿ ಹಾಗೂ ಪ್ರದೀಪ್ ಕುಮಾರ್ ಸರ್ ಇವರು ವೇದಿಕೆಗೆ ಬರಬೇಕು. ನಮ್ಮ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಈ ಶಿಕ್ಷಕರನ್ನ ಬಹಳ ಗೌರವದೊಂದಿಗೆ ವೇದಿಕೆಗೆ ಕರೆದುಕೊಂಡು ಬರಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 2 ನಿಮಿಷಗಳ ಅವಧಿಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು ಅನ್ನೋ ವಿನಂತಿ. ಗೋಪಾಲಕೃಷ್ಣ ಕೆ ಸಹ ಶಿಕ್ಷಕರು, ಪೂರ್ಣಿಮಾ ಕೆ ಸಹ ಶಿಕ್ಷಕರು, ಗಣೇಶ್ ಕೆ ವಿಜ್ಞಾನ ಶಿಕ್ಷಕರು, ಹರೀಶ್ ಟಿ ಕಲಾ ಶಿಕ್ಷಕರು, ಗಣೇಶ್ ಲಮಾಣಿ ಶಾರೀರಿಕ ಶಿಕ್ಷಕರು, ಜಯಶ್ರೀ ಶಿಕ್ಷಕೇತರ ಸಿಬ್ಬಂದಿ, ಕೃಷ್ಣಪ್ಪ ಕೆ ಶಿಕ್ಷಕೇತರ ಸಿಬ್ಬಂದಿ, ಈ ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿ ಈ ಶಿಕ್ಷಕರ ಸಮಾಗಮದ ಅಭೂತಪೂರ್ವ ಕ್ಷಣವನ್ನ ನಿರ್ಮಿಸಬೇಕು ಅನ್ನುವಂತಹ ಆಶಯದೊಂದಿಗೆ ಎಲ್ಲ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ವಿಶ್ವನಾಥ್ ಸರ್ ಇವರು ಅಧ್ಯಾಪಕ ವೃಂದಕ್ಕೆ ಶಾಲನ್ನ ಹೊದಿಸಿ ಗೌರವಿಸಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಇನ್ನೊಂದು ವಿನಂತಿ ಇದೆ. ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ರವಿಶಂಕರ್ ಸರ್, ಮಹೇಶ್ ಕುಮಾರ್ ಯು, ಹಾಗೆ ರಾಕೇಶ್ ರಾವ್ ಕೆಮ್ಮಿಂಜೆ, ಆತ್ಮಾರಾಮ್ ಟಿ, ಇವರೆಲ್ಲರೂ ಕೂಡ ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವಂತ ವಿನಂತಿ. ಶ್ರೀಯುತ ಗೋಪಾಲಕೃಷ್ಣಕ್ಕೆ ಇವರಿಗೆ ಗಂಗಾಧರ್ ಇವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು. ಶ್ರೀಮತಿ ಗಾಯತ್ರಿ ಅದ್ಯಪಾಡಿ ಇವರಿಗೆ ಕಾಂಚನ ಇವರು ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು ಅನ್ನುವಂಥ ವಿನಂತಿ. ಶ್ರೀಮತಿ ವೀಣಾ ಕುಮಾರಿ ಇವರಿಗೆ ಹಳೆ ವಿದ್ಯಾರ್ಥಿಯಾಗಿರುವಂತಹ ಮಾಲಾಶ್ರೀ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಶ್ರೀಯುತ ಪ್ರದೀಪ್ ಕುಮಾರ್ ಸರ್ ಇವರಿಗೆ ಸಮಿತ್ ಸೋಮೇಶ್ವರ್ ಇವರಿಂದ ಸ್ಮರಣಿಕೆಯ ಗೌರವಾರ್ಪಣೆ.
ಶ್ರೀಮತಿ ಜಯಶ್ರೀ ಇವರಿಗೆ ಲಲ್ಲಿ ಇವರು ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಗಣೇಶ್ ಲಮಾಣಿ ಇವರಿಗೆ ರವಿಶಂಕರ್ ಉಚ್ಚಿಲ್ ಇವರು ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು. ಶ್ರೀಯುತ ಗಣೇಶ್ ಕೆ ಇವರಿಗೆ ತಾರ್ನಾಥ್ ಇವರು ಗೌರವದ ಸ್ಮರಣಿಕೆಯನ್ನ ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಪೂರ್ಣಿಮಾ ಕೆ ಇವರಿಗೆ ಕಾಂಚನ ಇವರಿಂದ ಗೌರವದ ಸ್ಮರಣಿಕೆ ಅರ್ಪಣೆ. ಶ್ರೀಯುತ ಹರೀಶ್ ಟಿ ಇವರಿಗೆ ಪ್ರಭಾಕರ್ ಕೊಲ್ಯ ಇವರು ಗೌರವದ ಸ್ಮರಣಿಕೆಯನ್ನು ನೀಡಬೇಕು ಅನ್ನುವಂತೆ ವಿನಂತಿ. ಶ್ರೀಯುತ ಕೃಷ್ಣಪ್ಪ ಇವರಿಗೆ ಸುರೇಶ್ ಭಟ್ನಗರ್ ಇವರು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಒಂದು ಸ್ಮರಣಿಕೆಯನ್ನ ಗುರುಮೂರ್ತಿ ಸರ್ ಇವರು ಸ್ವೀಕರಿಸಬೇಕು. ಇದನ್ನ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಜೀವನ್ ಸೋಮೇಶ್ವರ್ ಇವರು ನೀಡಬೇಕು. ಚಂದ್ರಶೇಖರ್ ಇವರು ನೀಡಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಸಾಧನೆ, ಮಕ್ಕಳನ್ನ ಕಲಿಸಿದ ಶಿಸ್ತು ಇದು ನಿಜಕ್ಕೂ ಪ್ರೇರಣೆ ನೀಡುವಂತಹದ್ದು. ಮುಂಬರುವ ವರ್ಷಗಳಲ್ಲೂ ಕೂಡ ಇದು ಸತತವಾಗಿ ನಡೆಯುವಂತಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಪರಂತಹ ವಂದನೆಯನ್ನ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ನಾವು ಈ ಸಂದರ್ಭದಲ್ಲಿ ನೀಡುತ್ತಾ ಇದ್ದೇವೆ. ಹಾಗೆ ಈ ನೆನಪಿನ ಜೊತೆಯಲ್ಲಿ ಗುರುನುಡಿ ಅನ್ನುವಂತಹ ಕಾರ್ಯಕ್ರಮ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಗುರುಮೂರ್ತಿ ಸರ್ ತಮ್ಮ ಅನುಭವವನ್ನ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಎಲ್ಲ ಪದಾಧಿಕಾರಿಗಳೇ, ಈ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ಆನಂದಾಶ್ರಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಶಾಲೆಯ ಎಲ್ಲ ಅಭಿಮಾನಿ ವೃಂದದವರೇ, ಇವತ್ತು ಗಣ್ಯರೆಲ್ಲ ನಿಂತ್ಕೊಂಡಿದ್ದಾರೆ, ಕೂತ್ಕೊಂಡಿರೋ ಒಳ್ಳೆದಿತ್ತು ಅಂತ ಅನಿಸ್ತದೆ ನನಗೆ. ನಮಗೆಲ್ಲ ಸಂತೋಷದ ವಿಚಾರ, ಯಾಕಂದರೆ ನಾವು ಮಾಡಿದಂಥ ಸೇವೆಗೆ ಅಂದರೆ ನೀವು ಗುರುತಿಸಿರುವುದು ನಿಮಗೆ 100% ಬಂದಿದೆ ಅಂತಕ್ಕಂಥದ್ದು. ಆನಂದಾಶ್ರಮ ಶಾಲೆ ನಾನು ಬಂದು 22-23 ವರ್ಷಗಳು. ಈ ಒಂದು ಅವಧಿಯಲ್ಲಿ ಅಷ್ಟು ವರ್ಷಗಳ ಸುದೀರ್ಘ ಸೇವೆಯಲ್ಲಿ ನಾನು ಆನಂದಾಶ್ರಮದ ಶಾಲೆ ಪರಂಪರೆ ಏನು, ಅದಕ್ಕೆ ಏನು ಬೇಕು, ಏನು ಬೇಡ ಅಂತಕ್ಕಂಥದ್ದನ್ನು ತಿಳ್ಕೊಂಡು ನಮ್ಮ ಎಲ್ಲ ಶಿಕ್ಷಕೇತರ ವೃಂದದವರ ಸಹಾಯದಿಂದ ಹಲವಾರು ಯೋಜನೆಗಳು, ಇಂದಿನ ಪರಂಪರೆ ಏನಿತ್ತು ಆ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೇವೆ. ಶಾಲೆಯ ಶಿಸ್ತು ಅಂತಕ್ಕಂಥದ್ದು ಏನಿತ್ತು ಹೆಸರುವಾಸಿಯಾಗಿತ್ತು ಆನಂದಾಶ್ರಮ ಶಾಲೆ, ಅದಕ್ಕೆ ಪೂರಕವಾಗಿ ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಪ್ರಯತ್ನವನ್ನು ಮಾಡಿದ್ದೇವೆ. ಆ ಶಿಸ್ತಿನ ಪ್ರತಿಫಲವೇ ನಮ್ಮ ಈ ಒಂದು ಶಾಲೆಯ ಫಲಿತಾಂಶ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಶಾಲೆಯ ಶಿಕ್ಷಕ ವೃಂದರನ್ನು ಇವತ್ತು ಗುರುತಿಸಿರ್ತಕ್ಕಂಥದ್ದು, ಈ ಕ್ರೆಡಿಟನ್ನು ನಾನು 1964-65ನೇ ಸಾಲಿನ ಇಲ್ಲಿ ವಿಶ್ವನಾಥ್ ಸರ್ ಇದ್ದಾರೆ, ಆ ಸಾಲಿನ ಹಳೆ ವಿದ್ಯಾರ್ಥಿ ವೃಂದಕ್ಕೆ ಸಲ್ಲಿಸ್ತಾ ಇದ್ದಾನೆ. ಯಾಕಂದರೆ ಈ ಒಂದು ಸಂಪ್ರದಾಯವನ್ನು ಹುಟ್ಟು ಹಾಕಿದವರು ಅವರು. 64-65ನೇ ಸಾಲಿನಲ್ಲಿ, ನಾನು ಹುಟ್ಟಿದ್ದು 74ಅಲ್ಲಿ. ಆ ಹಿಂದಿನ ಸಾಲಿನ ಹಿರಿಯರು ನಮ್ಮ ಶಾಲೆಗೆ ಆಗಮಿಸಿ ಒಂದು ಉನ್ನತವಾದಂಥ ಏನು ಸಂಪ್ರದಾಯವನ್ನು ಹುಟ್ಟು ಹಾಕಿ ಹೋದರು.
ಆರಂಭದಲ್ಲಿ ಪದ್ಮನಾಭ ಸೋಮೇಶ್ವರ ಅನ್ನೋರು ನಮ್ಮ ಶಾಲೆಗೆ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಅವರ ಗುರಿ ಒಂದು ಸ್ನೇಹ ಸಮ್ಮೇಳನ ಮಾಡುವ, ನಮ್ಮ ತಂಡದವ್ರನ್ನ ಸೇರಿಕೊಂಡು ಅಂತಕ್ಕಂಥ ಒಂದು ಸಣ್ಣ ಗುರಿಯನ್ನು ಇಟ್ಕೊಂಡು ಬಂದರು. ಆನಂತರ ಅದು ಯಾವ ಮಟ್ಟಕ್ಕೆ ಹೋಯಿತು ಅಂತೇಳಿದ್ರೆ, ಆರಂಭದಲ್ಲಿ ಅವ್ರಿಗೆ ಗುರಿ ಇದ್ದಿದ್ದು ಒಂದು 5 ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಿತ್ತು ಅಂದರೆ, ಅವ್ರು ಮಾಡುವಂಥ ಕಾರ್ಯಕ್ರಮ ಉದ್ದೇಶ ಶಾಲೆಗೆ ಏನಾದರೂ ಆಗಬೇಕು, ಅದರಿಂದ ಮಕ್ಕಳಿಗೆ ಏನಾದರೂ ಸಿಗಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು, ಗುರಿಯನ್ನು ಇಟ್ಕೊಂಡು ಅವರು ಆ ಕಾರ್ಯಕ್ರಮವನ್ನು ರೂಪುರೇಷೆಗಳನ್ನು ರೂಪಿಸ್ತಾ ಹೋದರು. ಕೊನೆಗೆ ಎಲ್ಲಿ ಹೋಯ್ತು ಅಂದರೆ 5 ಲಕ್ಷ ರೂಪಾಯಿಗಳಷ್ಟು ಹಣ ಸಂಗ್ರಹ ಆಯಿತು. ಆ 5 ಲಕ್ಷ ರೂಪಾಯಿಗಳ ಠೇವಣಿಯನ್ನು ಶಾಲೆಗೆ ಅವರು ಕೊಟ್ಟಿದ್ದಾರೆ. ಆ ಠೇವಣಿಯಿಂದ ನಾವು ಪ್ರತಿ ವರ್ಷ ಕಳೆದ ಸಾಲಿನಲ್ಲಿ ಹೇಳುವಂಥದ್ದು ಆದರೆ 42,250 ರೂಪಾಯಿಗಳ ಬಡ್ಡಿ ಬಂದಿತ್ತು. ಆ ಬಡ್ಡಿಯನ್ನು ಶಾಲಾ ಮಕ್ಕಳಿಗೆ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಅದನ್ನು ಹಂಚಿಕೆ ಮಾಡಿದ್ದಾರೆ. ಆಫೀಸ್ ಕಡೆಯಿಂದ ಯಾವ ಮಕ್ಕಳ ಫೀಸ್ ಎಷ್ಟು ಬಾಕಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ತರಗತಿ ಶಿಕ್ಷಕರು ಆ ಪಟ್ಟಿಯನ್ನು ಇಟ್ಕೊಂಡು ಯಾವ ಮಕ್ಕಳಿಗೆಲ್ಲ ನಾವು ಬಡ ಮಕ್ಕಳಿದ್ದಾರೆ, ಯಾರು ಅರ್ಹ ಮಕ್ಕಳಿದ್ದಾರೆ ಅಂತಕ್ಕಂಥದ್ದನ್ನು ಗುರುತಿಸ್ತಾರೆ. ಆನಂತರ ಅದನ್ನು ಹಂಚಿಕೆ ಮಾಡ್ತಕ್ಕಂಥ ಶಿಕ್ಷಕರು, ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಿಕ್ಷಕರು ಎಲ್ಲರೂ ಅಂದರೆ ನಮಗೆ 64-65 ಸಾಲಿನ ವಿದ್ಯಾರ್ಥಿಗಳು ಒಂದು ಮಾರ್ಗದರ್ಶನ ಕೊಟ್ಟಿದ್ರು. ಏನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು 3-4 ಜನ ಸೇರ್ಕೊಂಡು ಮಾಡಬೇಕು, 3 ಜನ ಸೇರ್ಕೊಂಡು ಮಾಡಬೇಕು, ಕಮಿಟಿ ಮಾಡಬೇಕು ಅಂತ. ನಾವು 3 ಜನ ಅಲ್ಲ, ಎಲ್ಲ ಜನರಿಂದನೂ ನಾನು ಆ ಪಟ್ಟಿಯನ್ನು ತಯಾರಿಸಿ ಯಾವ ಮಕ್ಕಳಿಗೆ ಎಷ್ಟೆಷ್ಟು ಮಾಹಿತಿಯನ್ನು ಕೊಟ್ಟಿದೆ, ವಿದ್ಯಾರ್ಥಿಗಳ ಸಹಿಯೊಂದಿಗೆ, ಎಲ್ಲ ಶಿಕ್ಷಕ ಸಿಬ್ಬಂದಿಗಳ ಸಹಿಯೊಂದಿಗೆ ಆ ಪಟ್ಟಿಯನ್ನು ಕೊಡ್ತೇವೆ ಅವರಿಗೆ. 64-65 ಸಾಲಿನ ಹಳೆ ವಿದ್ಯಾರ್ಥಿಗಳು ಈ ವಿದ್ಯಾನಿಧಿ ಏನು ಸ್ಥಾಪನೆ ಮಾಡಿದರು, ಆ ವಿದ್ಯಾನಿಧಿ ಇವತ್ತಿಗೂ ನಮ್ಮ ಮಕ್ಕಳಿಗೆ ತುಂಬ ಪ್ರಯೋಜನ ಆಗಿದೆ ಸರ್ ಅಂತ ಹೇಳ್ತಾ ಇಲ್ಲಿ ವಿಶ್ವನಾಥ್ ಸರ್ ಇದ್ದಾರೆ. ಅವರಿಗೆ ಈ ವೇದಿಕೆ ಮೂಲಕ ಶಾಲಾ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಾಲೆಗೆ ಏನೆಲ್ಲ ಚಟುವಟಿಕೆಗಳು ನಡೀಬೇಕು, ಆ ಎಲ್ಲ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ. ನಾನು ಕಂಡಂತೆ, ನಾನು ಆರಂಭದಿಂದಲೂ ಕಂಡಂತೆ ಆಗ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳು ಈಗ ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಅದರಲ್ಲಿ ನಮ್ಮ ಪಾತ್ರ ಇದ್ದೇ ಇರ್ತದೆ ಅಂತ ನಾನು ಹೇಳ್ಕೊಳ್ತಾ ಇಲ್ಲ. ಶಾಲೆಯಲ್ಲಿ ಚಂದ್ರಶೇಖರ್ ಹೇಳಿದರು ವರದಿಯಲ್ಲಿ, ಹಳೆ ವಿದ್ಯಾರ್ಥಿಯವರು ಪ್ರತಿ ವರ್ಷ ಪುಸ್ತಕನ ಕೊಡ್ತಾರಂತೆ. ಅದೊಂದು ಕರೆಕ್ಷನ್ ಅವರು ಪ್ರತಿಷ್ಠಿತ ಒಂದು ಕ್ಲಿನಿಕ್ನ ಡಾಕ್ಟರ್ ಅವರು ನಮ್ಮ ಹಳೆ ವಿದ್ಯಾರ್ಥಿ ಅಲ್ಲ, ಅವರು ಫೋನ್ ಮಾಡಿ ನಿಮ್ಗೆ ಈ ವರ್ಷ ಪುಸ್ತಕ ಬೇಡವಾ ಅಂತೇಳಿ ಕರೆದು ಕೊಡ್ತಕ್ಕಂಥದ್ದು. ಪ್ರತಿ ವರ್ಷ 1 ಲಕ್ಷ ರೂಪಾಯಿವರೆಗಿನ ನೋಟ್ ಪುಸ್ತಕಗಳನ್ನು ಎಲ್ಲ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳು ಪುಸ್ತಕ ಕೊಡ್ತಾ ಇದ್ದೇವೆ. ಯೂನಿಫಾರ್ಮ್ ಇಲ್ಲಿ ಧನಂಜಯ್ ಅವರಿದ್ದಾರೆ, 96-97 ಬ್ಯಾಚ್ನ ವಿದ್ಯಾರ್ಥಿಗಳು, ಸರ್ ನಾವು ಈ ಸಲ ಯೂನಿಫಾರ್ಮ್ ಕೊಡ್ತೇವೆ ಅಂತ. ಒಂದು ಗ್ರೂಪ್ ಅಂತ ಹೇಳುವಾಗ ಹಲವಾರು, ಒಂದು ಕೈ ಹೇಳಿದ ಹೇಗೆ 5 ಬೇಳು ಸಮಯರಲ್ವಾಗಿ ಅದು ಇಲ್ಲದಿದ್ದರೂ ಸಹ ಅವರು 50 ವಿದ್ಯಾರ್ಥಿಗಳಿಗೆ ಆ ಸಂದರ್ಭದಲ್ಲಿ ಯೂನಿಫಾರ್ಮನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದರು. ಅದನ್ನು ನೆಕ್ಸ್ಟ್ ವರ್ಷದಲ್ಲಿ ನಾನು ಅವ್ರು ಕೇಳಿದೆ, ಯಾಕಂದ್ರೆ ಅವ್ರು ಮಾಡಿದ್ದಾರೆ ಈ ವರ್ಷ ಅಂದರೆ ನಾನು ಅವರನ್ನು ಕೇಳಿದ್ರೆ ಮುಂದುವರಿಲಿಕ್ಕಾಗಲ್ಲ. ನಾನು ನೆಕ್ಸ್ಟ್ ಸಂದರ್ಭದಲ್ಲಿ ಬಂದಿದ್ದು 95-96ನೇ ಸಾಲಿನ ವಿದ್ಯಾರ್ಥಿಗಳು. ಅವರು ಸಹ ಅದರ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಸುಮಾರು 50 ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮನ್ನು ಅವರು ಒದಗಿಸಿಕೊಟ್ಟರು. ಕಳೆದ ಸಾಲಿನಲ್ಲಿ ಅಂದರೆ ಈ ವರ್ಷದಲ್ಲಿ 3ನೇ ವರ್ಷದಲ್ಲಿ ನಾವು ಯಾರಿಗೆ ಕೇಳಬೇಕು ಅಂತ ಹೋದಾಗ ಅದೇ 95-96 ಬ್ಯಾಚ್ನವರಿಗೆ ನಾನು ಕೇಳಿಕೊಂಡೆ. ಅಂದರೆ ಒತ್ತಾಯಪೂರ್ವಕವಾಗಿ, ನಮ್ಮ ಸ್ಪಷ್ಟವಾಗಿ ಹೇಳಿ ಒತ್ತಾಯಪೂರ್ವಕವಾಗಲ್ಲ, ನೀವು ಮಾಡಿದ್ರಿ, ನಿಮ್ಮನ್ನು ಕೇಳೋದು ಮುಂದುವರಿಲಿಕ್ಕೆ ಆಗಲ್ಲ ಅಂತ ನಿಟ್ಟಿನಲ್ಲಿ ಹೇಳಿದಾಗ ನೋಡು ಸರ್ ಅಂತ ಹೇಳಿದರು. ಅವರಿಂದ ಸಹ ನಮಗೆ ನೆರವು ಒದಗಿ ಬಂತು, ಆದರೆ ಲೇಟಾಗಿ ಬಂತು. ಯಾಕಂದರೆ ಫೀಸ್ ಆದರೆ ಏನಾಗ್ತದೆ ಅಂದರೆ, ನಿಮ್ಗೆ ಆಡಳಿತ ಮಂಡಳಿ ಸಾಮಾನ್ಯವಾಗಿ ಡಿಸೆಂಬರ್ವರೆಗೆ ಅವಕಾಶನ ಕೊಟ್ಟಿರ್ತಾರೆ. ಆ ಸಮಯದಲ್ಲಿ ಅವಾಗೂ ಸಹ ನಾವು ಫೀಸನ್ನು ಪಾವತಿ ಮಾಡ್ಬೋದು. ಅದು ಯೂನಿಫಾರ್ಮ್ ಆಗಾಗಲ್ಲ, ಜೂನ್ ಅಂತೇಳಿ ಜೂನಲ್ಲೇ ಯೂನಿಫಾರ್ಮ್ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪಿಲಾರು ಪರಿಸರದ ಟ್ವಿನ್ಸ್ ಬ್ರದರ್ಸ್ ಇದ್ದಾರೆ, ಸತೀಶ್ ಆ್ಯಂಡ್ ಶೈಲೇಶ್ ಅಂತಕ್ಕಂಥವ್ರು. ಅವರನ್ನು ನಾನು ಕೇಳಿಕೊಂಡೆ. ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದೆ, ಒಂದು 30-35 ಸಾವಿರ ಆಗ್ಬೋದು, ಇಬ್ಬರು ಅಣ್ಣ ತಮ್ಮಂದರು ಶೇರ್ ಮಾಡಿಕೊಂಡ್ರೆ ಒಂದು 15-15 ಸಾವಿರ ನಿಮಗೆ ಬರ್ಬೋದು, ನಿಮಗೇನೇನು ಅಷ್ಟು ದೊಡ್ಡ ಅಮೌಂಟ್ ನನ್ನ ಕಾನ್ಫಿಡೆನ್ಸ್ ಇತ್ತು ಅವ್ರು ಕೊಡ್ತಾರೆ ಅಂತಕ್ಕಂಥದ್ದನ್ನು. ಇಮಿಡಿಯೇಟ್ ಅವರು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದರು. ಅಕೌಂಟಿಂದ ಏನು ಇದು ಯೂನಿಫಾರ್ಮ್ ಶಾಪಿಗೆ ನಾವು ಹೋಗಿ ಯೂನಿಫಾರ್ಮ್ ಅಂತಂದು ಎಲ್ಲ ಮಕ್ಕಳಿಗೆ ಯೂನಿಫಾರ್ಮನ್ನು ವಿತರಣೆ ಮಾಡಿದ್ವಿ.
ಈ 95-96ನವರು ಆ ಸಂದರ್ಭದಲ್ಲಿ ಅವ್ರಿಗೆ ಯೂನಿಫಾರ್ಮ್ ಕೊಡಲಿಕ್ಕೆ ಆಗಿರಲಿಲ್ಲ. ಆದರೆ ಅದನ್ನು ಅವರ ಪ್ರಕ್ರಿಯೆ ಏನಿತ್ತು, ಹಣ ಸಂಗ್ರಹ ಪ್ರಕ್ರಿಯೆ ನಡೀತಾ ಇತ್ತು. ಸರ್ ಹಣ ಸಂಗ್ರಹ ಆಗಿದೆ, ಏನು ಮಾಡೋದು ಅಂತ ಕೇಳಿದ್ರು. ಆಗ ನಾನು ಹೇಳಿದೆ ಯೂನಿಫಾರ್ಮ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೆ, ಮತ್ತು ನಿಮ್ಮ ಆಲೋಚನೆ ಮುಂದಿನ ವರ್ಷ ಬೇಕಾದ್ರೆ ಇಟ್ಕೊಳ್ತೀರಾದ್ರೆ ನೀವು ಅಮೌಂಟನ್ನು ಇಟ್ಕೊಳ್ಬೋದು ಅಂತ ಹೇಳಿದಾಗ, ಇಲ್ಲ ನಾವು ಅಮೌಂಟ್ ಸಂಗ್ರಹ ಆಗಿದೆ, ನಾವು ಇಟ್ಕೊಳ್ಳೋದಿಲ್ಲ ಅಂತೇಳಿ ಸುಮಾರು 35,000 ರೂಪಾಯಿ ಹಣವನ್ನು ನಿಮಗೆ ತಂದು ಅದನ್ನು ಫೀಸ್ ಕಡೆ ನಾವು ಪಾವತಿಯನ್ನು ಮಾಡಿದ್ವಿ. ನೋಡಿ, ಯೂನಿಫಾರ್ಮ್ ಆಗ್ತಾ ಇದೆ, ಪುಸ್ತಕ ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 4 ವರ್ಷಗಳಿಂದ ಸತತವಾಗಿ ಉತ್ತಮ ದರ್ಜೆಯ, ನಾವು ನಮ್ಮ ಮಕ್ಕಳಿಗೂ ಅಂತ ಸೈಕಲ್ ಕೊಡಿಸಲ್ಲ, ನಮ್ಮ ಟೀಚರ್ಸ್ ಎಲ್ಲ ಯಾರು ಅಂತ ಕೊಡಿಸ್ಯಾರ ನೋಡು, ನಾನು ಸಹ ಕೊಡಿಸಿಲ್ಲ. ಅಂಥ ಉತ್ತಮ ಕ್ವಾಲಿಟಿ ಸೈಕಲ್ಗಳನ್ನು ನಾವು ಕೆನರಾ ರೋಬೈಕ ಸಂಸ್ಥೆಯ ಶ್ರೀಯುತ ಮುರಳೀಧರ್ ಸರ್ ಅವರ ಸಹಕಾರದಿಂದ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಈ ವರ್ಷವೂ ಸಹ ನಮಗೆ 50 ಸೈಕಲ್ಗಳನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಸೈಕಲ್ ವಿತರಣೆ ಆಗಿದೆ. ಸೇರುವಂಥ ಎಲ್ಲ ಮಕ್ಕಳಿಗೂ ಸೈಕಲ್ ವಿತರಣೆ ಆಗ್ತಾ ಇದೆ. ಸೈಕಲ್ ವಿತರಣೆ ಆಯಿತು. ಅದೇ ರೀತಿಯಲ್ಲಿ ಈ ವರ್ಷದಲ್ಲಿ ನಮಗೆ ಬೇರೆ ಬೇರೆ ದಾನಿಗಳು ಸಹ ನಮಗೆ ಆ ಹಣಕಾಸನ್ನು ನೆರವನ್ನು ಒದಗಿಸಿಕೊಟ್ರು. ನಮ್ಮ ಶಾಲೆಯಲ್ಲಿ ಅಲ್ಲಲ್ಲಿ ಗೋಡೆಗಳಲ್ಲಿ ಒಂದು ಬೋರ್ಡ್ ಇದೆ, ಸಾವೂರು ಅಂತಕ್ಕಂಥವ್ರು, ಆ ಫ್ಯಾಮಿಲಿ ಅವರು ತುಂಬ ಶೈಕ್ಷಣಿಕವಾಗಿ ಅತ್ಯಂತ ಮುನ್ನೆಲೆ ಇರ್ತಕ್ಕಂಥವ್ರು. ಆ ಕುಟುಂಬಕ್ಕೆ ಸೇರಿದವರು ನಮ್ಮ ಹಳೆ ವಿದ್ಯಾರ್ಥಿ ಆಶಾ ಅಂತಕ್ಕಂಥವರ ಸಹಕಾರದಲ್ಲಿ ಒಮ್ಮೆ ಶಾಲೆಗೆ ಬಂದರು. ದೀಪಿಕಾ ಪಾಂಡ್ಯ ಸಾವೂರು ಅಂತಕ್ಕಂಥವ್ರು ಮುಂಬೈಲಿದ್ದಾರೆ, ಡಾಕ್ಟರ್ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದಿದ್ದರು. ಅವರು ಈ ಬಾರಿ ನಮ್ಮ ಶಾಲೆಗೆ ಕಂಡು ಖುಷಿಯಾಗಿ 31,000 ರೂಪಾಯಿಗಳನ್ನು ಅವರು ನಮಗೆ ಶಾಲಾ ಫೀಸ್ ಕಡೆ ಭರ್ತಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಈ ಸಲ ಮೇಡಮ್ ನಮ್ಮ ಸ್ಕೂಲ್ ಡೇಗೆ ನೀವು ಬರಬೇಕು, ನವಂಬರಲ್ಲಿ ಇದು ಮಾಡ್ತೇವೆ ಅಂತ ಹೇಳಿದಾಗ ಒಪ್ಪಿದ್ರು. ನಮ್ಮ ಸ್ಕೂಲ್ ಡೇ ನವಂಬರ್ ಇದೇ ಶನಿವಾರ 30ನೇ ತಾರೀಕು ನಡೀತಾ ಇದೆ. ಆ 30ನೇ ತಾರೀಕಿಗೆ ನಾನು ಇವತ್ತು ಅವರಲ್ಲಿ ಮಾತಾಡಿದಾಗ, ಇಲ್ಲ 29ಗೆ ಗೋವಾದಲ್ಲಿರೋದ್ರಿಂದ ಬರಲಿಕ್ಕಾಗಲಿ, ಇನ್ನೊಮ್ಮೆ ಖಂಡಿತ ಶಾಲಾ ವಿಸಿಟ್ ಮಾಡ್ತೇವೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ವಿಶೇಷವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ರಕ್ಷಕ ಶಿಕ್ಷಕ ಸಂಘದಲ್ಲಿ 4-5 ವರ್ಷಗಳ ಹಿಂದೆ ಶಂಕರನಾರಾಯಣ ಆಚಾರ್ಯ ಇದ್ದರು, ಅವರಿದ್ದಾರೆ. ಅವರ ನೇತೃತ್ವದಲ್ಲಿ ಮತ್ತು ಅವರೊಟ್ಟಿಗೆ ನಾನು ಇವತ್ತು ಖಂಡಿತ ನೆನಪು ಮಾಡಬೇಕು ಅಂದ್ಕೊಂಡಿದ್ದೇನೆ, ಕೃಷ್ಣ ಪಾಡ್ಕ, ಅದೇ ರೀತಿ ಸುಧಾಕರ್ ಭಂಡಾರಿ ಸರ್ ಅವರಿದ್ದಾರೆ, ಪದ್ಮನಾಭ ಶೆಟ್ಟಿ ವರ್ಕಾಡಿ ಅವರು ಸಹಕಾರದಲ್ಲಿ ಒಂದು 4 ವರ್ಷಗಳು ಸತತವಾಗಿ ಅನೇಕ ಚಟುವಟಿಕೆಗಳು ನಮ್ಮ ಶಾಲೆಯಲ್ಲಿ ನಡೀತು. ಅದರೊಟ್ಟಿಗೆ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡಿದ್ರು. ಏನೆಲ್ಲ ಚಟುವಟಿಕೆಗಳು ನಡೀತಂದರೆ, ಪ್ರತಿಭಾ ಕಾರಂಜಿಗಳು ನಡೀತು, ಹ್ಯಾಂಡ್ಬಾಲ್ ಮ್ಯಾಚ್ಗಳು ನಡೀತು, ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಮ್ಯಾಚ್ ಆಯಿತು. ನಮ್ಮ ಸುಧಾಕರ್ ಭಂಡಾರಿ ಸರ್ ಅವರೆಲ್ಲ ಬಂದಿದ್ದಾರೆ. ಈ ಎಲ್ಲ ಚಟುವಟಿಕೆಗಳಲ್ಲಿ ನಾವು ಹಳೆ ವಿದ್ಯಾರ್ಥಿಯನ್ನು ತೊಡಗಿಸ್ಕೊಳ್ತಾ ಇದ್ವಿ. ಯಾವುದೇ ಒಂದು ಪತ್ರಿಕೆಗೆ ಹೋದಾಗ ಹಳೆ ವಿದ್ಯಾರ್ಥಿಯನ್ನು ಸಂಘವನ್ನು ಗುರುತಿಸ್ತಾ ಇದ್ವಿ. ಇದನ್ನು ಕಂಡಂಥ ಜನರು ಒಬ್ಬರು ನನಗೆ ಫೋನ್ ಮಾಡಿ, ನಿಮ್ಮ ಹಳೆ ವಿದ್ಯಾರ್ಥಿ ಸಂಘ ಚಟುವಟಿಕೆಗಳ ಬಗ್ಗೆ ಬೇಕು ಅಂತ. ಅಂದರೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಮಾಡಿದ ಚಟುವಟಿಕೆಗಳಿಂದಾಗಿ ಇವತ್ತು ಸರ್ಕಾರ ಗೌರ್ಮೆಂಟು ಸರ್ಕಾರಿ ಶಾಲೆಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಒತ್ತನ್ನು ಕೊಡ್ತಾ ಇದೆ. ಇನ್ನೇನು ಬೆಳಗಾವಲ್ಲಿ ನಾಡಿದ್ದು ಹಳೆ ವಿದ್ಯಾರ್ಥಿ ಸಂಘ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಫೂರ್ತಿಯಾಗಿದ್ದು ಇದು ನಮ್ಮ ಆನಂದಾಶ್ರಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ. ಆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ನಡೆದಂಥ ಚಟುವಟಿಕೆಗಳನ್ನು ನಾವು ಮುನ್ನೆಲೆಗೆ ತಂದಾಗ ಅದಕ್ಕೆ ನಾವು ಸಹಕಾರ ಕೊಟ್ಟಿದ್ದೇವೆ ನಾನು ಖಂಡಿತ ನಮ್ಮ ಮನಸ್ಸಾಕ್ಷಿ ಹೇಳ್ತೇವೆ. ಹೀಗೆ ಹಲವಾರು ಚಟುವಟಿಕೆಗಳನ್ನು ನಾವು ಮಾಡಿದ್ದೇವೆ. ಈ ಬಾರಿ ಫಲಿತಾಂಶದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೇಳಿಬಿಡೋದಾದರೆ, 62 ಮಕ್ಕಳು ಪಾಸ್ ಆದರು. ಅದರಲ್ಲಿ 1 ಡಿಸ್ಟಿಂಕ್ಷನ್, 42 ಫಸ್ಟ್ ಕ್ಲಾಸ್, 15 ಸೆಕೆಂಡ್ ಕ್ಲಾಸ್, 4 ಪಾಸ್ ಕ್ಲಾಸ್ನೊಂದಿಗೆ ನಮಗೆ ಶಾಲೆ 100% ಬಂದಿದೆ. ಇದು ದಾಖಲೆ ರೆಕಾರ್ಡಲ್ಲಿ ಇರ್ತದೆ, ಬೋರ್ಡಲ್ಲಿ ಇದ್ದೇ ಇರ್ತದೆ. ಯಾಕೆಂದರೆ ಇದು 2ನೇ ಬಾರಿ ನಾವು ಅಂದರೆ ಕಳೆದ 1 ವರ್ಷ ಸ್ವಲ್ಪದ್ರಲ್ಲಿ 100% ಮಿಸ್ ಆದ್ವಿ. ಈ ವರ್ಷ ನಮ್ಮ ಶಾಲೆ 100% ಬಂದಿದೆ. ಅದಕ್ಕೆಲ್ಲ ಸಹಕಾರ ಕೊಟ್ಟಂಥವ್ರು ಹಳೆ ವಿದ್ಯಾರ್ಥಿಗಳು ಸಹಕಾರ ಕೊಟ್ಟಿದ್ದಾರೆ, ಆಡಳಿತ ಮಂಡಳಿ ಸಹಕಾರ ಕೊಟ್ಟಿದೆ. ಅದೇ ರೀತಿಯಲ್ಲಿ ನಮ್ಮ ಶಿಕ್ಷಕೇತರ ವೃಂದದವರ ಶ್ರಮ ಸಹ ಈ ಒಂದು ಪ್ರಯತ್ನದಲ್ಲಿ ಇತ್ತು. ಅವರೆಲ್ಲರ ಸಹಕಾರದಿಂದ ಶಾಲಾ ಅಭಿವೃದ್ಧಿ ಆಗಿದೆ, ಅನೇಕ ಚಟುವಟಿಕೆಗಳು ನಡೆದಿದೆ ಅಂತ ನಾನು ಹೇಳ್ತಾ, ಹಳೆ ವಿದ್ಯಾರ್ಥಿ ಸಂಘ 73 ವರ್ಷಗಳನ್ನು ಪೂರೈಸಿದೆ. ಆದರೆ
ಇಲ್ಲಿ ಯಾವಲ್ಲೂ ಸಹ ವಿಚಾರಗಳು ಆನಂದಾಶ್ರಮ ಶಾಲೆ 75 ವರ್ಷಗಳು ಪೂರೈಸಿದೆ ಅಂತಕ್ಕಂಥದ್ದು ಬರ್ತಾ ಇಲ್ಲ. ಶಾಲೆಯಿಂದ ನಮಗೂ ಸಹ ಮಾಡಲಿಕ್ಕಾಗಲಿಲ್ಲ, ಕಾರಣಗಳು ಬೇರೆ ಇರ್ಬೋದು. ಹಳೆ ವಿದ್ಯಾರ್ಥಿ ಸಂಘವನ್ನು ನಾನು ಕೇಳಿಕೊಂಡೆ, ಹಳೆ ವಿದ್ಯಾರ್ಥಿ ಸಂಘವೂ ಸಹ ಅದಕ್ಕೆ ಅಷ್ಟು ಸಹಕಾರ ಏನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ 75 ವರ್ಷಗಳನ್ನು ಪೂರೈಸುವಂಥ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿ ಸಂಘಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಥ್ಯಾಂಕ್ ಯು. ಇನ್ನು ನಾವು ಕಂಪ್ಯೂಟರ್ ಶಿಕ್ಷಣ ಕೊಡುವ ಸಂದರ್ಭದಲ್ಲಿ 84-85 ಬ್ಯಾಚ್ನ ನಮ್ಮ ಪದ್ಮನಾಭ ಸರ್ ಉಳ್ಳಲ್ ಬೈಲ್ ಅವರು ಇದ್ದಾರೆ. ಅವರು ನಮಗೆ ಇನ್ವರ್ಟರನ್ನು ಒದಗಿಸಿಕೊಟ್ಟಿದ್ರು. ಅದು ಹೇಳ್ಬೇಕು ಅಂದ್ಕೊಂಡು ಮರ್ತಾಯಿತ್ತು, ಸಾರಿ. ಅದೇ ರೀತಿ ಇನ್ಫೋಸಿಸ್ ಕಡೆಯಿಂದ ನಮಗೆ 6 ಕಂಪ್ಯೂಟರ್ಗಳು ಒದಗಿ ಬಂದಿದ್ದಾಗ ಅವರು ನಮಗೆ ಆ ರೀತಿಯ ಒಂದು ಸಹಕಾರವನ್ನು ಕೊಟ್ಟಿದ್ರು. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ಅಭಿನಂದನೆಯನ್ನ ಸ್ವೀಕರಿಸಿದಂತಹ ಎಲ್ಲ ಅಧ್ಯಾಪಕ ವೃಂದಕ್ಕೆ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಶ್ರೀಯುತ ರವಿಶಂಕರ್ ಸೋಮೇಶ್ವರ್ ಇವರು ವಿಜೇತರಿಗೆ ಬಹುಮಾನವನ್ನ ನೀಡಬೇಕು ಅನ್ನುವಂತೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಜೇಗಟ್ಟಿ short bird. First Surabhi Gatti, second Gyana J Gatti, third Priyanka. Short bird girls. Short bird. Short bird Surabhi Gatti. First Tanvi, second Deepika, third Edna. Lucky game. First Tanvi, second Deepika, third Edna. ಧನ್ಯವಾದಗಳು ಶ್ರೀಯುತ ರವಿಶಂಕರ್ ಸೋಮೇಶ್ವರ್ ಇವರಿಗೆ. ಮುಂದಿನ ಬಹುಮಾನವನ್ನ ಶ್ರೀ ವಿಶ್ವನಾಥ್ ಉಚ್ಚಿನ ಇವರು ನೀಡಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. First short bird, first place Veena Kotekar, second place Satyajeevan Someshwar, third Lalli Someshwar. Aiming the wicket, first Lalli, second Satyajeevan Someshwar. ಧನ್ಯವಾದಗಳು ವಿಶ್ವನಾಥ್ ಉಚ್ಚಿಲವರಿಗೆ. ಮುಂದಿನ ಬಹುಮಾನವನ್ನ ಶ್ರೀಮತಿ ರೀಟಾ ಡೇಸ್ ಇವರು ನೀಡಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. Lucky game, first Satyajeevan Someshwar, second Lalli, third Kanchana Someshwar. Present student boys 100-meter race under 14 years. First place Ronak Parijnana Vidya Kendra Vidyalaya, second Nishant, third Mayu. ಆದಷ್ಟು ಬೇಗ ಬರಬೇಕು. meter under 17. ಧನ್ಯವಾದಗಳು ಶ್ರೀಮತಿ ರೀಟಾ ಮೇಡಮ್ ಅವರಿಗೆ. ಮುಂದೆ ಶ್ರೀ ರಾಕೇಶ್ ರಾವ್ ಕೆಮ್ಮಿಂಜೆ ಇವರು ಬಹುಮಾನ ಕ್ಷಮಿಸಿ ಶ್ರೀಯುತ ನಾಗರಾಜ್ ಗಟ್ಟಿ ಪ್ರಧಾನ ಕಾರ್ಯದರ್ಶಿಗಳು ಇವರು ಬಹುಮಾನಗಳನ್ನ ನೀಡಬೇಕು ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಫಸ್ಟ್ ಚಿರಾಗ್ ಪರಿಜ್ಞಾನ ವಿದ್ಯಾಲಯ, ಸೆಕೆಂಡ್ ಕೃಷ್ಣ ಕಿಶನ್, ಥರ್ಡ್ ಮಣಿಕಂಠ. Short board, first place Nishant K,
Second place, Manish S. Kular. Third, Siddharth. ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನ ಶ್ರೀಯುತ ಆತ್ಮಾರಾಮ್ ಟಿ ಇವರು ನೀಡಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪುರುಷರ ವೇಗದ ನಡಿಗೆ ಫಸ್ಟ್ ಪ್ಲೇಸ್ ಸುಧಾಕರ್ ಕುಂಪಾಲ, ನಾಗರಾಜ್ ಕೋಟೆಕಾರು. Aiming the wicket, first place Puneet, second place Chandrasekhar U, third place ಅನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. ಸುಧಾಕರ್ ಭಂಡಾರಿ, ಐತಪ್ಪ ಶೆಟ್ಟಿಗಾರ್. ಧನ್ಯವಾದಗಳು ಶ್ರೀಯುತ ಆತ್ಮಾರಾಮ್ ಡಿ ವೈ ಇವರಿಗೆ. ಮುಂದೆ ಬಹುಮಾನಗಳನ್ನ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಗುರುಮೂರ್ತಿ ಸರ್ ಇವರು ನೀಡಬೇಕು ಅನ್ನುವಂತ ವಿನಂತಿ. ಗೌತಮ್ ಸೋಮೇಶ್ವರ್, ಸೆಕೆಂಡ್ ಹರ್ಷಿತ್ ಸೋಮೇಶ್ವರ್, ಥರ್ಡ್ ದೀಕ್ಷಿತ್ ಸೋಮೇಶ್ವರ್. ಲಕ್ಕಿ ಗೇಮ್. Short board above 14 years, Danu Kolya. First place Danu Kolya, second place Sashidhar Adka, third place Captain G.S. Prasad. Short board above 40 years. ಧನ್ಯವಾದಗಳು ಶ್ರೀಯುತ ಗುರುಮೂರ್ತಿ ಸರ್ ಇವರಿಗೆ. ಮುಂದೆ ಸುರೇಶ್ ಭಟ್ನಗರ ಇವರು ಬಹುಮಾನಗಳನ್ನು ವಿಜೇತರಿಗೆ ನೀಡಬೇಕು ಅನ್ನುವಂತ ವಿನಂತಿ. Short board below 14 years, first place Nishant Someshwar, second place Arish Someshwar, third place Dikshit Someshwar. Now group game, football boys, first place Anandashama High School, Kirtan and team. Second place Parignana Vidyalaya, Chirag and team. Volleyball, first Nishan and team, old student. ಧನ್ಯವಾದಗಳು ಶ್ರೀಯುತ ಸುರೇಶ್ ಅವರಿಗೆ. ಮುಂದೆ Student, Ratan and team. Cricket, first place old student Ajay and team. Place present student Kaushik and team. ನಡೆಸಿಕೊಟ್ಟಂತಹ ಮಾಲಾಶ್ರೀ ಅವರಿಗೆ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದೆ ಈ ದಿನ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಶಾಲಾ ಹಳೆ ವಿದ್ಯಾರ್ಥಿಯಾಗಿರುವಂತಹ ಶ್ರೀಮತಿ ರೀಟಾ ಡೇಸಾ ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ
ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಸರ್ವ ಪದಾಧಿಕಾರಿಗಳೇ, ಇವತ್ತು ನನ್ನ ಜೀವನದಲ್ಲಿ ಸೌಭಾಗ್ಯದ ದಿನ. ಎಷ್ಟೋ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಈ ವೇದಿಕೆಯ ಗೌರವವನ್ನು ನನಗೆ ಹಳೆ ವಿದ್ಯಾರ್ಥಿ ಸಂಘದವರು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು, ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಸುಮಾರು 39 ವರ್ಷಗಳ ಮೊದಲು ನಾನು ಅಲ್ಲಿದ್ದೆ. ಆಗ ಇಲ್ಲಿ ಕೂತ್ಕೊಂಡು ವೇದಿಕೆಯಲ್ಲಿರುವವರನ್ನು ನೋಡ್ತಿದ್ದೆ. ನನಗೂ ಒಂದು ದಿನ ಈ ಅವಕಾಶ ಸಿಗ್ಬಹುದಾ ಏನೋ ಅಂತೇಳಿ 39 ವರ್ಷಗಳ ನಂತರ ಸಿಕ್ಕಿತು. 37 ವರ್ಷಗಳ ಮೊದಲು ನಾವು ಈ ವೇದಿಕೆಯಲ್ಲಿ ಹಳೆ ವಿದ್ಯಾರ್ಥಿಗಳಾಗಿ ಬಂದು ನಾಟಕಗಳನ್ನು ಮಾಡಿದ್ದೆವು. ನಮ್ಮ ಗೆಳತಿ ಶಾರದಾ, ಅವಳು ಈ ಟೀಮಿನ ಲೀಡರ್. ಭಾಗ್ಯ ಇದ್ಲು, ಅವಳು ಡೈರೆಕ್ಟರ್. ಆಗ ಒಳ್ಳೆಯ ಹುಮ್ಮಸ್ಸಿತ್ತು. ವೇದಿಕೆಯ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ಕೂಡ ವಿದ್ಯಾಭಿಮಾನಿಗಳು ತುಂಬಿ ತುಳುಕ್ತಿದ್ರು. ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ. ಇವತ್ತು ನಾವು ಕಾಯ್ತಾ ಇದ್ದೇವೆ, ಆದ್ರೆ ಇಲ್ಲಿ ವೇದಿಕೆಯ ಮುಂಭಾಗದಿಂದ ನೋಡುವಾಗ ಜನ ತುಂಬಾ ಇದ್ದಾಗೆ ಕಾಣಿಸ್ತಾ ಇದೆ. ಇವತ್ತು ನನಗೆ ಅನ್ನಿಸಿತು, ಈ ಒಂದು ಗೌರವ ಸಿಗ್ಬೇಕಿದ್ರೆ ಈ ಶಾಲೆಯ ಶಿಸ್ತು, ಉತ್ತಮ ಶಿಕ್ಷಣ. ಆಗಿನ ಕಾಲದಲ್ಲಿ ಆನಂದಾಶ್ರಮ ಶಾಲೆಯಲ್ಲಿ ಸೀಟ್ ಸಿಗುವುದಂದ್ರೆ ಅದು ನಮ್ಮ ಪುಣ್ಯ. ಸೀಟೇ ಸಿಗ್ತಿರ್ಲಿಲ್ಲ. ಫಸ್ಟ್ ಕ್ಲಾಸ್ ಬಂದವರಿಗೆ ಮೊದಲ ದಿನ, ಮರುದಿನ, 3ನೇ ದಿನ ಅಂತೇಳಿ ಹಂಚಿಕೆ ಮಾಡಿಕೊಂಡು ಕೊಡ್ತಿದ್ರು. ಅಷ್ಟು ಕಷ್ಟದಲ್ಲಿ ನಾವು ಆ ಸೀಟನ್ನು ಇಲ್ಲಿ ಪಡೆಯಬಹುದಿತ್ತು. ಆದರೆ ಇವತ್ತು ಬಂದವರಿಗೆಲ್ಲರಿಗೂ, ಯಾಕಂದ್ರೆ ಎಲ್ಲ ಇಂಗ್ಲಿಷ್ ಮೀಡಿಯಂಗೆ ಹೋಗುವವರು, ಕನ್ನಡ ಮೀಡಿಯಂ ಆಕರ್ಷಣೆ ಕಡಿಮೆ ಆದ ಕಾರಣ ಸ್ವಲ್ಪ ವಿದ್ಯಾರ್ಥಿಗಳು ಕಡಿಮೆ ಇರ್ಬೋದಷ್ಟೇ. ಆದರೆ ವಿದ್ಯಾಭ್ಯಾಸ, ಶಿಸ್ತು, ಶಿಕ್ಷಣ ಇದೆ ಎಂಬುದಕ್ಕೆ ಇವತ್ತಿನ 100% ರಿಸಲ್ಟ್ ಬಂದಿದೆ ನೋಡಿ, ಅದುವೇ ಸಾಕ್ಷಿ. ಮಕ್ಕಳು ಎಲ್ಲಿದ್ರೂ ಕಲಿತಾರೆ. ಇಂಗ್ಲಿಷ್ ಮೀಡಿಯಂ ಅಲ್ಲೂ ಕಲಿತಾರೆ, ಕನ್ನಡ ಮಾಧ್ಯಮದಲ್ಲೂ ಕಲಿತಾರೆ. ಗುರುಗಳ ಆ ಶಿಕ್ಷಣ. ಇವತ್ತು ನಾನು ನೆನೀತಾ ಇರೋದು ನಮ್ಮ ಗುರುಗಳನ್ನು. ಉತ್ತಮ ಶಿಕ್ಷಣ ನೀಡಿದ್ದಾರೆ ನಮಗೆ. ಆ ದಿನಗಳಲ್ಲಿ ಇವತ್ತು ನಾವು ವೇದಿಕೆಯ ಮುಂದೆ ಇಷ್ಟು ಧೈರ್ಯವಾಗಿ ಮಾತಾಡಬೇಕಿದ್ರೆ ಅವತ್ತಿನ ಶಿಕ್ಷಣವೇ ಕಾರಣ. ಆ ದಿವಂಗತರಾದ ಪುಣ್ಯಾತ್ಮಗಳಿಗೆ ಶ್ರದ್ಧಾಂಜಲಿಯನ್ನು, ಅವರ ಆತ್ಮಗಳಿಗೆ ದೇವರು ಚಿರಶಾಂತಿಯನ್ನು ನೀಡಲಿ ಎಂದು ಕೋರುವುದರ ಜೊತೆಗೆ, ಇವತ್ತು ನಿವೃತ್ತ ಜೀವನವನ್ನು ಸಾಗಿಸುತ್ತಿರುವ ನಮ್ಮ ಶಿಕ್ಷಕರು ಹಾಗೂ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ಕೂಡ ಉತ್ತಮ ಆಯುರಾರೋಗ್ಯವನ್ನು ಪಡೆದು ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ ಎಲ್ಲದರ ಜೊತೆಗೆ ಸಂತೋಷವಾಗಿ ಬಾಳಲಿ ಎಂದು ಶುಭ ಹಾರೈಸ್ತೇನೆ, ಪ್ರಾರ್ಥಿಸ್ತೇನೆ. ಜೊತೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು 73ನೇ ವರ್ಷ ಅಂತ ಹೇಳಿದ್ರು. ಇಷ್ಟು ವರ್ಷಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇರಬೇಕಿತ್ತು. ನಾನು ಒಬ್ಬ ಶಿಕ್ಷಕಿ, ಮುಖ್ಯ ಶಿಕ್ಷಕಿ. ನಮ್ಮ ಶಾಲೆಗೆ ಹಳೆ ವಿದ್ಯಾರ್ಥಿ ಬಂದ್ರು ಅಂತ ಹೇಳಿದ ಕೂಡಲೇ ನಾನು ಮೊದಲ ಅವರ ವಾಟ್ಸಪ್ ನಂಬರ್ ತಗೊಂಡು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಮಾಡಿಸಿಕೊಳ್ಳುವುದು. ದುರಾಲೋಚನೆಯೂ ಆಯಿತು. ಏನಾದರೂ ಅವರಿಂದ ನಮ್ಮ ಶಾಲೆಗೆ ಕೊಡುಗೆ ಸಿಗಬಹುದೆಂಬ ಉದ್ದೇಶ. ಆದ್ರೆ ನಾನು ಒಂದು ಶಾಲೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಿ ನಾನೇ ಮರೆತು ಬಿಡ್ತೇನೆ. ಇವತ್ತು ಆಗುದಿಷ್ಟೇ, ಪ್ರತಿಯೊಬ್ಬರು ಒಂದೊಂದು ಶಾಲೆಯ ಹಳೆ ವಿದ್ಯಾರ್ಥಿಗಳೇ. ಎಲ್ಲರೂ ತಮ್ಮ ಶಾಲೆಗೆ ಏನಾದರೂ ಕೊಡುಗೆ ನೀಡುವ ಮನಸ್ಸನ್ನು ಮಾಡಬೇಕಷ್ಟೇ. ನಾನು ಹೇಳುವುದಂದ್ರೆ, ಮುಂದಿನ ದಿನಗಳಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಇನ್ನಷ್ಟು ಬಲಾಢ್ಯಗೊಳ್ಳಲಿ. ಎಷ್ಟೋ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳು, ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೆಯ ಮನಸ್ಸು ಕೊಟ್ಟು ಈ ಸಂಘಟನೆಯನ್ನು ಇನ್ನಷ್ಟು ಮುಂಬರುವ ದಿನಗಳಲ್ಲಿ ಬಲಾಢ್ಯಗೊಳಿಸಲಿ.
ಆದಷ್ಟು ಕೊಡುಗೆಗಳನ್ನು ನೀಡುವ ಉದಾರ ಮನಸ್ಸು ಅವರಿಗೆ ನೀಡಲಿ ಅಂತ ಹೇಳಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಸರ್ವ ರೀತಿಯ ಶುಭ ಹಾರೈಸ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ವಂದನೆ. ಮುಖ್ಯೋಪಾಧ್ಯಾಯರು ಗೋಮೂರ್ತಿ ಸರ್, ಅದ್ಮೇಲೆ ಸುರೇಶ್ ಅಣ್ಣ, ಎಲ್ಲ ವೇದಿಕೆಯಲ್ಲಿ ಗಣ್ಯರೇ, ಮಾತಾಡೋ ಹೊತ್ತಲ್ಲ ರೀಟಕ್ಕ ಹೇಳಿದರು ಈಗ ಜನಗಳಿಗೆ ಕಾಯ್ಬೇಕಂತೇಳಿ. ಈಗ ಇನ್ನು ಕೆಲವು ಹೊತ್ತಲ್ಲಿ ಕತೆ ಎಡ್ಡೊಂದು ನಾಟಕ ಆರಂಭ ಆಗ್ತದೆ ಅಂತ ಒಮ್ಮೆ ಅನೌನ್ಸ್ ಮಾಡಿದರೆ ಇಲ್ಲಿ ಮೋಸ್ಟ್ಲಿ ಎಲ್ಲ ಫುಲ್ ಆಗ್ತದೆ, ಈ ಚೇರ್ ಎಲ್ಲ ಫುಲ್ ಆಗ್ತದೆ. ಏನೇ ಇರಲಿ, ರೀಟಕ್ಕ ಒಂದು ವಿಷಯ ಹೇಳಿದರು. ಆಗಿನ ಕಾಲದಲ್ಲಿ ಶಾಲೆಯಲ್ಲಿ ಸೀಟ್ ಸಿಗಬೇಕಾದ್ರೆ ಇಂಟ್ರೆನ್ಸ್ ಇರ್ತಿರ್ಲಿಲ್ಲ, ಅದೇ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅದೆಲ್ಲ. ನಾನು ಕೂಡ ಅದೇ ರೀತಿ ಬಂದವ. ನನ್ಗೆ ಕೂಡ ಆಗ ಗುರುರಾಜ್ ಮಾಸ್ಟರ್ ಹೆಡ್ ಮಾಸ್ಟರ್ ಆಗಿದ್ದರು. ಒಳಗೆ ಅವ್ರು ಎಂಟ್ರಿ ಮಾಡೋದು ಕೇಳ್ತಿತ್ತು, ಒಂದು ಮರದಲ್ಲಿ ಇಷ್ಟು ಕಾಗೆ ಇತ್ತು, ಅದ್ರಲ್ಲಿ ಅಷ್ಟು ಹೋಯ್ತು ಇಷ್ಟು ಹೋಯ್ತು. ನನಗೆ ಇಲ್ಲಿ ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ಸ್ವಲ್ಪ ಹಿಂದೆ, ಇನ್ನು ನನ್ನತ್ತೆ ಅಂತ ಕೇಳ್ತಾರೆ ಅಂತ ನನಗೆ ಅದಕ್ಕೆ ನನಗೆ ಸೀಟ್ ಸಿಗಲಿಲ್ಲ ಅಂತೇಳಿ. ಮತ್ತು ತಂದೆ ಸ್ವಲ್ಪ ಪರಿಚಯ ಇದ್ದರು ಅವರಿಗೆ, ಅದರಿಂದ ಸೀಟ್ ಏನು ಸಿಕ್ಕಿದೆ. ಇವತ್ತು ಈ ರವಿಶಂಕರ್ ಏನಾದರೂ ಆಗಿದ್ರೆ ಅದಕ್ಕೆ ಕಾರಣ ನಮ್ಮ ಈ ಆನಂದಾಶ್ರಮ ಶಾಲೆ. ಇನ್ನೊಂದು ನನ್ನ ಕೋಟೆಕಾರ ಶಾಲೆ, ನಂತರದಲ್ಲಿ ಆನಂದಾಶ್ರಮ ಶಾಲೆ ಕಲ್ತದ್ದು. ಆಗಿನ ಅಧ್ಯಾಪಕರು ಗುರುರಾಜ್ ಮಾಸ್ಟ್ರು, ಜಗನ್ನಾಥ ಮಾಸ್ಟ್ರು, ಜಲಂಧರ್ ಮಾಸ್ಟ್ರು, ಟಿ ಮಾಸ್ಟ್ರು, KR ಚಂದ್ರ ಮಾಸ್ಟ್ರು, ಪ್ರಕಾಶ್ ಮಾಸ್ಟ್ರು, ಗೀತಾ ಟೀಚರ್, ಸುಕನ್ಯ ಟೀಚರ್, ಲೀಲಾವತಿ ಟೀಚರ್, ಹಿಂದಿ ಟೀಚರ್ ಎಲ್ಲ ನೆನಪಿಗೆ ಬರ್ತದೆ. ಎಲ್ಲರನ್ನ ನಮ್ಮನ್ನ ಒಂದು ವ್ಯಕ್ತಿಯನ್ನೇ ಮಾಡಿದಂಥ ಎಲ್ಲ ಆ ಅಧ್ಯಾಪಕರ ಈ ಸಂದರ್ಭದಲ್ಲಿ ವಂದಿಸ್ತಾ ನನಗೆ ಒಂದು ಖುಷಿ ಆಯಿತು. ಎಲ್ಲ ಈಗಿನ ಅಧ್ಯಾಪಕರನ್ನ ಒಟ್ಟಿಗೆ ಕುಳ್ಳಿರಿಸಿ ಇಲ್ಲಿ ಒಂದು ಗೌರವವನ್ನು ಅರ್ಪಣೆ ಮಾಡಿದರು. ನಾವೆಲ್ಲ ಸ್ವಲ್ಪ ಭಾವುಕರಾದೆವು. ನಂಗೆ ಕೂಡ ಸ್ವಲ್ಪ ಆನಂದ ತುಂಬ ಆಯಿತು. ಅಂದರೆ ನಾನು ಕಲ್ತಂಥ ಸಂದರ್ಭದಲ್ಲಿ ಇದೆಲ್ಲ ನಮಗೆಲ್ಲ ಸಿಕ್ತಿಲ್ಲ ಇತ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಈಗೇನು ಮಾಡಲಿಲ್ಲ ಅಂತೇಳಿ. ಇನ್ನು ವರದಲ್ಲಿ ಹೇಳಿದರು, ಗುರುಮೂರ್ತಿ ಸರ್ ಹೇಳಿದರು, 94, 95 ಬ್ಯಾಚು, 64 ಬ್ಯಾಚ್, ಆ ಬ್ಯಾಚ್ ಈ ಬ್ಯಾಚ್ ಅಂತ ಹೇಳಿದರು. ನನಗೆ ಆಯಿತು, ನನ್ನ ಬ್ಯಾಚ್ನ ನಾನೆಂತ ಮಾಡಿದ್ದೇನೆ ಅಂತೇಳಿ. ಇನ್ನು ನನ್ನ ಬ್ಯಾಚನ್ನು ಹುಡುಕುವಂಥ ಕೆಲಸವನ್ನು ಖಂಡಿತ ಮಾಡ್ತೇನೆ. ನನ್ನ ಬ್ಯಾಚಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ಅದರ ಇನ್ನಷ್ಟು ಮೆಸೇಜ್ ಬರ್ತಾ ಇದೆ. ಆದರೆ ಶಾಲೆಗೆ ಏನಾದರೂ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ನನಗೆ ಅದು ಗೊತ್ತಿಲ್ಲ ಏನು ಮಾಡಿದ್ದೇವೆ ಅಂತೇಳಿ. ನಾನು ನನ್ನಿಂದ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೆ. ಒಂದು 73 ವರ್ಷಗಳಿಂದ, ಇನ್ನೊಂದು ಗುರುಮೂರ್ತಿ ಸರ್ ಹೇಳಿದ್ದು 75 ವರ್ಷ ಶಾಲೆಗೆ ಆಯಿತು. ಆ ಸಂದರ್ಭದಲ್ಲಿ ಅದನ್ನು ವಿಶೇಷ ರೀತಿಯಲ್ಲಿ ಅದನ್ನು ಸಂಭ್ರಮಿಸುವ ಅವಕಾಶ ಇತ್ತು, ಆದರೆ ಆಗಲಿಲ್ಲ ಅಂತೇಳಿ ಸ್ವಲ್ಪ ನಮ್ಗೆ ಕೂಡ ಅದು ಬೇಸರ. ನಾವು ಕೂಡ ಏನು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಅಂತೇಳಿ. ಏನೇ ಇರಲಿ, 73 ವರ್ಷದಿಂದ ಈ ಒಂದು ಹಳೆ ವಿದ್ಯಾರ್ಥಿ ಸಂಘದವರು ಎಲ್ಲ ಸುಮಾರು ವರ್ಷದಿಂದ ನಾನು ಚಿಕ್ಕಂದು ನೋಡುವವರೇ ಮುಖಗಳು, ಅವರೇ ಪಾಪ ಸುಮಾರು ವರ್ಷದಿಂದ ಇದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಖುಷಿ ಅವ್ರು ಮಾಡ್ತಾ ಇದ್ದಾರೆ, ನಾವು ನಮ್ಮಿಂದ ಆಗುವ ಸಹಕಾರ ಮಾಡ್ತಾ ಇರುವ ಅಂತೇಳಿ. ಅವ್ರು ಇನ್ನಷ್ಟು 73 ವರ್ಷ ಆಯಿತು, 100 ವರ್ಷ ತನಕ ಅದೇ ಟೀಮ್ ಇದ್ದುಕೊಂಡು ಇನ್ನು ಮುಂದಿನ 75 ವರ್ಷದ ಒಂದು ಕಾರ್ಯಕ್ರಮವನ್ನು ಅದ್ಭುತ ರೀತಿಯಲ್ಲಿ ಮಾಡುವ, ಇಷ್ಟವರೆಗೆ ಕಲ್ತಂದು ಎಲ್ಲ ಹಳೆ ವಿದ್ಯಾರ್ಥಿಗಳನ್ನ ಇದಕ್ಕೆ ಒಗ್ಗೂಡಿಸುವಂಥ ಕೆಲಸವನ್ನು ಮಾಡುವ ಈ ಆನಂದಾಶ್ರಮ ಶಾಲೆಯನ್ನ ನಾವು ಖಂಡಿತವಾಗಿ ಬಿಟ್ಕೊಡ್ಬಾರ್ದು. ನಾನು ಕಲಿಯುವಾಗ ABC ಅಂತ 3 ಬ್ಯಾಚ್ ಇತ್ತು, ಈಗ ಎಲ್ಲ ಒಂದೊಂದೇ ಬ್ಯಾಚ್ ಇದೆ. ಆದರೂ ಪರವಾಗಿಲ್ಲ, ಅಷ್ಟಾದ ಇದೆ ಅಂತ ನಮಗೆಲ್ಲ ಸಂತಸ. ಏನಾಗಲಿ, ಹಳೆ ವಿದ್ಯಾರ್ಥಿ ಸಂಘಕ್ಕೆ 73 ವರ್ಷದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ವರದಲ್ಲಿ ಹೇಳಿದರು, ಕೊರೋನಾದಿಂದಾಗಿ ಒಂದಷ್ಟು ಸಮಯ ಬಾಕಿ ಆಗಿತ್ತಂದಿಲ್ಲ, ಆದರೂ ಕೂಡ ಅವರು ಬಾಕಿ ಆದ್ರೂ ಅವರ ಸೇವೆ ನಿಲ್ಲಿಸಲಿಲ್ಲ. ಕಿಟ್ ಕೊಡುವಂಥದ್ದು, ಪುಸ್ತಕ ವಿತರಣೆ ಮಾಡುವಂಥದ್ದು, ಪೆನ್ ವಿತರಣೆ ಮಾಡುವಂಥದ್ದು ಎಲ್ಲ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಯಾರಿಗಳ ಆ ಒಂದು ವ್ಯವಸ್ಥೆ ಮಾಡಿ ಸಾಧ್ಯ ಇದೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು, ನಾವು ಕೂಡ ಕೊಡುವ. ಹಳೆ ಸಂಘದ ಎಲ್ಲ ನನ್ನ ಆತ್ಮೀಯರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋಕ್ಕೆ, ಹಾಗೂ ನನಗೂ ಕೂಡ ಫಸ್ಟ್ ವೇದಿಕೆ ಮೇಡಮ್. ನಾನು ಕೂಡ ವಿದ್ಯಾರ್ಥಿಯಾಗಿ ಎದುರಿದ್ದವ, ನನ್ಗೆ ಕೂಡ ಈ ಒಂದು ವೇದಿಕೆ ಫಸ್ಟ್. ನಾನು ಸಹ ಅಲ್ಲಿದ್ದವ, ಈಗ ಇಲ್ಲಿದ್ದೇನೆ. ಇನ್ನು ನೀವೆಲ್ಲ ಮಕ್ಕಳೆಲ್ಲ ಅಲ್ಲಿದ್ದೀರಿ, ಅವರೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಬರುವಂಥವ್ರು. ಎಲ್ಲರಿಗೂ ಶುಭವಾಗಲಿ. ಮಕ್ಕಳಿಗೆಲ್ಲ ಈ ಆನಂದಾಶ್ರಮ ಕಲಿತಂತ ಶಾಲೆ ಮಕ್ಕಳಿಗೆಲ್ಲ ಎಲ್ಲರಿಗೂ ಉಜ್ವಲ ಭವಿಷ್ಯವನ್ನು ಸೋಮಣ್ಣ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದನೆ ಅರ್ಪಿಸುತ್ತೇನೆ. ಜೈ ಹಿಂದ್. ಸುರೇಶ್ ಭಟ್ನಗರ ಇವರು ಮಾತನಾಡಬೇಕು ಅನ್ನೋ ವಿನಂತಿ. ಆದರೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ, ಅಧ್ಯಕ್ಷರ ಅನುಮತಿಯ ಮೇರೆಗೆ ರೀಟಾ ಡೇಸಾ ಮೇಡಮ್ ಆಗಾಗಲೇ ಸ್ವಲ್ಪ ಬೇಗ ಈ ವೇದಿಕೆಯಿಂದ ನಿರ್ಗಮಿಸಬೇಕು ಅನ್ನುವುದನ್ನು ಸೂಚಿಸಿದ್ದಾರೆ. ಶ್ರೀಯುತ ಜೀವನ್ ಸೋಮೇಶ್ವರ್ ಇವರು ರೀಟಾ ಡೇಸಾ ಮೇಡಮ್ ಇವರಿಗೆ ಧನ್ಯವಾದವನ್ನ ಅರ್ಪಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದುಕೊಂಡು ಈ ದಿನ ವೇದಿಕೆಯಲ್ಲಿ ಅತಿಥಿಗಳಾಗಿ ನಮ್ಮನ್ನ ಶ್ರೀಮತಿ ರೀಟಾ ಡೇಸಾ ಮೇಡಮ್
ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಯುತ ಸುರೇಶ್ ಪಟ್ನಗರ ಸರ್, ದಯವಿಟ್ಟು ತಮ್ಮ ಗ್ರಾಮದ ದೇವರಾದ ಸೋಮನಾಥ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಹಳೆ ವಿದ್ಯಾರ್ಥಿ ಸಂಘ ಆನಂದಾಶ್ರಮ ಶಾಲೆಯ ಇವತ್ತಿನ 73ನೇ ವಾರ್ಷಿಕ ದಿನಾಚರಣೆ ಸಂದರ್ಭದಲ್ಲಿ ನಾನೇನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ವೇದಿಕೆಯಲ್ಲಿ ಎಲ್ಲ ಶಾಲೆಯ ಹಳೆ ವಿದ್ಯಾರ್ಥಿಗಳಿದ್ದಾರೆ ಮತ್ತು ನಮ್ಮ ಮುಖ್ಯೋಪಾಧ್ಯಾಯರಿದ್ದಾರೆ. ಅವರಿಗೆ ಮತ್ತು ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿದ ಸೈನಿಕರೊಬ್ಬರಿದ್ದಾರೆ. ಇವರಿಗೆಲ್ಲರಿಗೂ ನಾನು ಅಭಿನಂದನೆ ನೀಡುತ್ತಾ, ಎದುರುಗಡೆ ನಾವು ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಕೆಳಗೆ ಕೂತ್ಕೊಂಡವರು ಎದುರುಗಳು ಸುಧಾಕರ್ ಭಂಡಾರಿ ಅವರಿದ್ದಾರೆ, ಯತೀಶ್ ಪುಂಜಾರ್ ಅವರಿದ್ದಾರೆ, ಹಿರಿಯ ಇಲ್ಲಿ ಸೇವೆ ಮಾಡಿದಂಥ ತುಂಬ ಘಟಾನುಘಟಿಗಳಿದ್ದಾರೆ, ಸಂಜೀವನ ಇದ್ದಾರೆ. ಎಲ್ರಿಗೂ ನಾನು ನನ್ನ ಗೌರವ ಅಧ್ಯಕ್ಷ ನೆಲೆಯಲ್ಲೊಂದು ಸ್ವಾಗತವನ್ನು ಕೋರುತ್ತಾ, ಇವತ್ತು ಹಳೆ ವಿದ್ಯಾರ್ಥಿ ಸಂಘಕ್ಕೆ 73 ವರ್ಷ ಆಯಿತು. 75ನೇ ವರ್ಷಕ್ಕೆ ಬಹಳ ವಿಜೃಂಭಣೆ ಆಗಬೇಕಂತ ಹೇಳಿ ನಮ್ಮ ಈಗಿನ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಅವರೊಂದು ಇದಿದೆ. ನಾನು ಹೇಳುವುದಾದರೆ, ಶಾಲೆಗೆ 75 ವರ್ಷ ಆಗುವಾಗ ಅದರ ಆಚರಣೆಯನ್ನು ಮಾಡಲಿಕ್ಕೆ ಅಷ್ಟು ಅಸಾಧ್ಯವಾದ ಕಾರಣ ಮಾಡಲಿಲ್ಲ. ನಾನು ಹೇಳುವುದಾದರೆ, ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ 75 ವರ್ಷ ಮಾಡುವಾಗ ಆ ಶಾಲೆಗೊಂದು ಒಳ್ಳೆಯ ರೀತಿಯಲ್ಲಿ ನಾನು ಸೇರಿ ಎಲ್ಲರೂ ಸೇರಿ ಅದಕ್ಕೊಂದು ಒಳ್ಳೆಯ ಬಣ್ಣ ಕೊಟ್ಟು ಆ ಶಾಲೆಯನ್ನು ಅದೊಂದು ಪುರಾತನ ಶಾಲೆ ಆ ರೀತಿಯ ಅದಕ್ಕೊಂದು ಒಳ್ಳೆಯ ಚಂದ ಮಾಡುವಂಥ ಒಂದು ನಿಯಮವನ್ನು ನಾವು ಮಾಡಬೇಕಂತೇಳಿ ನಾನು ಹಳೆ ವಿದ್ಯಾರ್ಥಿಗಳ ಹತ್ರ ಹೇಳುತ್ತಾ, ಎರಡನೇದಾಗಿ ಆಗಿನ ಕಾಲದಲ್ಲಿ ನಾವು ಕಲಿಯುವಾಗ ಶಾಲೆಗೇನು ಆನಂದಾಶ್ರಮಕ್ಕೆ ಕಷ್ಟ ಇರಲಿಲ್ಲ. ಅಂದರೆ ಇವರು ಹೇಳಿದ ಹಾಗೆ ತುಂಬ ವಿದ್ಯಾರ್ಥಿಗಳು ಬರ್ತಾ ಇದ್ದರು. ಕಷ್ಟ ಕಾಲದಲ್ಲಿ ಏನು ಅಂಥ ತೊಂದರೆ ಏನು ಇರಲಿಲ್ಲ. ಯಾಕಂದರೆ ಈ ಭಾಗದಲ್ಲಿ ಆನಂದಾಶ್ರಮ ಶಾಲೆ ಬಹಳ ಒಂದು ಹೆಸರುವಾಸಿಯಾದ ಶಾಲೆ ಇತ್ತು. ಈಗಿನ ಮುಖ್ಯೋಪಾಧ್ಯಾಯರು ಬಹಳ ಕಷ್ಟ ಕಾಲದಲ್ಲಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಸಂಖ್ಯೆ ಕಮ್ಮಿ ಇದ್ದರೂ ಎಲ್ಲ ಮಕ್ಕಳಿಗೂ ಏನಾದರೂ ಸಮಸ್ಯೆ ಇದ್ದರೆ ಸಂಪರ್ಕಿಸಿ ಏನು ವ್ಯವಸ್ಥೆ ಬೇಕು ಅದು ನನಗೆ ಗುರುಮೂರ್ತಿಯವರ ನಿಜವಾಗಿ ನಾನು ಪ್ರತ್ಯೇಕವಾಗಿ ಕಷ್ಟ ಕಾಲದಲ್ಲಿ ಶಾಲೆ ನಡೆಸುವ ಮುಖ್ಯೋಪಾಧ್ಯಾಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆ ಈಗ ನಾವು ಮಾಡಬೇಕಾದ ವಿಷಯ, ಈಗ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ನಾವು ಇವರು ಹೇಳಿದಾಗ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಂಟ್ಯಾಕ್ಟ್ಸ್ ಇಟ್ಕೊಂಡು ನಮ್ಮ ಸುಧಾಕರ್ ಭಂಡಾರಿ ಹೇಳಿದ್ರು ಎಲ್ಲರೂ ನಾವು ಜನಸಂಖ್ಯೆ ನಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು. ಯಾಕಂತ ಹೇಳಿದ್ರೆ ವೇದಿಕೆ ಎದುರುಗಡೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳಿಲ್ಲ, ಓಲ್ಡ್ ಸ್ಟೂಡೆಂಟ್, ಅವರನ್ನು ಯಾವ ರೀತಿಯಲ್ಲಿ ನಾವು ಇದಕ್ಕೆ ಕಾರ್ಯಕ್ರಮ ಮಾಡುವುದು ಮುಖ್ಯ ಅಲ್ಲ, ನಾವು ಅವರನ್ನು ಸೇರಿಸುವುದು ಮುಖ್ಯ. ಆ ನಿಟ್ಟಿನಲ್ಲಿ ನಾವು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಹೇಗೆ ಕಾರ್ಯಕ್ರಮಕ್ಕೆ ಜನ ಇಲ್ಲ ಅಂತ ಹೇಳಿದ್ರೆ ನಮಗೂ ಒಂದು ಬೇಸರ. ಯಾಕಂದ್ರೆ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಯವರು ನಾವು ಎಲ್ಲರೂ ಸೇರಿ ಬರುವ 75ನೇ ವರ್ಷಕ್ಕೆ ಮಾಡಬಹುದು. ಆದರೆ 74ನೇ ವರ್ಷಕ್ಕೆ ನಾವು ಇದನ್ನು ಅಳವಡಿಸಿಕೊಂಡು ಈ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗುವ. ಎಲ್ರಿಗೂ ಆನಂದಾಶ್ರಮ ಶಾಲೆಯಲ್ಲಿ ಕಲಿತವರಿಗೆ ಎಲ್ಲರಿಗೂ ಭವಿಷ್ಯ ಇದೆ. ಎಲ್ರಿಗೂ ಏನಿದ್ರೆ ಅದು ಆ ಶಾಲೆಯಲ್ಲಿ ಕಲಿತ ಎಲ್ಲರೂ ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದಾರೆ. ಎಲ್ಲರೂ ಯಾವ ರೀತಿಯಲ್ಲಿ ಆದರೂ ಕಾಣ್ತಾ ಇದ್ದಾರೆ. ನಿಜವಾಗಿಯೂ ಆ ಶಾಲೆ ನಿಜವಾಗಿಯೂ ಗುರುಕುಲ ಅಂತ ಹೇಳಿದ್ರೆ ಅದು ಆದಿನ ಮುಂಚಿನ ಕಾಲದ ಗುರುಕುಲನಾಗಿದೆ. ಯಾಕಂದ್ರೆ ಎಲ್ರಿಗೂ ಆಶೀರ್ವಾದ ಇದೆ. ಆನಂದಾಶ್ರಮದಲ್ಲಿ ಕಲಿತವರು ಎಲ್ಲೂ ಯಾರು ತೊಂದರೆಯಲ್ಲಿಲ್ಲ. ನಿಜವಾಗಿ ಆ ಶಾಲೆಗೆ ದೇವರ ಆಶೀರ್ವಾದ ಇದೆ. ಹತ್ತಿರ ಸೋಮನಾಥ ಇದ್ದಾರೆ, ಹಾಗಾಗಿ ಏನು ತೊಂದರೆ ಇಲ್ಲ. ಇನ್ನು ಆ ಶಾಲೆ ನಾವು ಉಳಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಬರುವ. ಆ ಶಾಲೆಯ ಮಕ್ಕಳು 100% ಕಲ್ತಿದ್ದಾರೆ. ವರ್ಷ ಆ ರೀತಿ ಬರಲಿ, ಸಂಖ್ಯೆ ಹೆಚ್ಚಾಗಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಆ ಸೋಮನಾಥನ ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಯುತ ಮಹೇಶ್ ಕುಮಾರ್ ಯು, ಶಾಲಾ ಹಳೆ ವಿದ್ಯಾರ್ಥಿ, ಜನರಲ್ ಮ್ಯಾನೇಜರ್, ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಎಲ್ಲರಿಗೂ ನಮಸ್ಕಾರ. 73ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಆನಂದಾಶ್ರಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಿರುವ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಹಾಗೆ ನಾನು ನನ್ನ ಮಾತನ್ನು ಪ್ರಾರಂಭಿಸುವ ಮೊದಲು ನನ್ನ ಸಮಯದಲ್ಲಿದ್ದ ಎಲ್ಲ ಗುರುಗಳ, ಆನಂದಾಶ್ರಮ ಪ್ರೌಢಶಾಲೆ ಎಲ್ಲ ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸ್ತೇನೆ, ಅವರನ್ನು ಸ್ಮರಿಸ್ತೇನೆ. ಹಾಗೆಯೇ
ಈ ಶಾಲೆಗೆ 100% ಫಲಿತಾಂಶವನ್ನು ಕೊಟ್ಟ ಈಗಿನ ಎಲ್ಲ ಗುರುಮೂರ್ತಿಯವರ ನೇತೃತ್ವದಲ್ಲಿ ಇರುವ ಎಲ್ಲ ಶಿಕ್ಷಕ ವೃಂದದವರನ್ನು ಅಭಿನಂದಿಸುತ್ತಾ, ಹಾಗೆ ವೇದಿಕೆಯ ಮುಂದಿರುವ ಎಲ್ಲ ಸಭಿಕರನ್ನು ಹಾಗೂ ಗಣ್ಯರನ್ನು ಅಭಿನಂದಿಸುತ್ತಾ ನನ್ನ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಈ ಶಾಲೆಯಲ್ಲಿ 1984-85ರಲ್ಲಿ ಸೇರಿದ್ದು. ಆವಾಗ ಶಾಲೆಯ ಪ್ರಖ್ಯಾತಿ ಬಗ್ಗೆ ಈಗಲೇ ತುಂಬ ಗಣ್ಯರು ಹೇಳಿದರು. ನಾನು ಮೂಲತಃ ಮಂಜೇಶ್ವರದವನು. ಮಂಜೇಶ್ವರದಿಂದ ನಾವು ಬೆಳಿಗ್ಗೆ ಟ್ರೈನಲ್ಲಿ ಬರ್ತಾ ಇದ್ದೆವು ಈ ಶಾಲೆಗೆ. ಅದು ಆವಾಗ ಶಾಲೆಯ ಸಮಯಕ್ಕೆ ಹೊಂದಾಣಿಕೆ ಆಗಲಿ ಅಂತ ಮನೆಯಿಂದ ಬೆಳಿಗ್ಗೆ 7 ಹೊರಟು ಇಲ್ಲಿ 8 ಗಂಟೆಗೆ ರೀಚ್ ಆಗೋ ಒಂದು ಟ್ರೈನ್ ಇತ್ತು, ಫಸ್ಟ್ ಟ್ರೈನ್ ಅಂತ ಹೇಳ್ತಾರೆ. ಈಗ ಅದು ಇದೇ ಇಲ್ಲ ಗೊತ್ತಿಲ್ಲ. ನಮ್ಮ ವಿಶ್ವನಾಥ್ ಸರ್ ಅವರಿದ್ದಾರೆ, ಅವರು ನಮ್ಮ ಕುಟುಂಬದ ಆತ್ಮೀಯರು ಕೂಡ. ಹಾಗೆ ಅವರಿಗೆಲ್ಲ ಗೊತ್ತಿದೆ. ಆವಾಗ ನಾವು ಉಪ್ಪಳ ಅಲ್ಲಿಂದೆಲ್ಲ ವಿದ್ಯಾರ್ಥಿಗಳು ಬರ್ತಿದ್ರು, ಕುಂಬಳೆ ಉಪ್ಪಳ ಅಲ್ಲಿಂದೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬರ್ತಿದ್ರು. ಅದರಲ್ಲಿ ನಾನು ಒಬ್ಬ. ಆವಾಗ ನನಗೆ ಸಂಸ್ಕಾರ ಅಂತ ಏನು ಇತ್ತು ಅದನ್ನು ನಾವೊಂದು ಮಣ್ಣಿನ ಮುದ್ದೆ ಆಗಿದ್ದೆವು. ಆ ಮುದ್ದೆಗೆ ಒಂದು ರೂಪವನ್ನು ಕೊಟ್ಟದ್ದು ಈ ಶಾಲೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಾನು ಲೆಕ್ಕದಲ್ಲಿ ಮೊದಲು ನಾವು ತುಂಬ ದಡ್ಡರಾಗಿದ್ದೆವು. ಆವಾಗ ನಮ್ಮ ಹರಿದಾಸ್ ಮಾಸ್ಟರ್ ಅಂತ ಇದ್ರು, ಅವರು ಫಸ್ಟಿಗೆ ಕ್ಲಾಸಿಗೆ ಬಂದ ಕೂಡಲೇ ಸೂತ್ರಗಳನ್ನು ಕೇಳ್ತಿದ್ರು. ಆ ಸೂತ್ರಗಳು ಆವಾಗ ಅವರು ಕೇಳಿದ್ರಿಂದ ಈಗಲೂ ನಾವು ಲೀಲಾಜಾಲವಾಗಿ ಈಗಲೂ ನಮಗೆ ನೆನಪಿದೆ ಆ ಲೆಕ್ಕದ ಸೂತ್ರಗಳು, ಗಣಿತ ಸೂತ್ರಗಳೆಲ್ಲ. ಸೊ ಅಂತ ಒಂದು ಶಿಕ್ಷಣವನ್ನು ನಮ್ಮಲ್ಲಿ ಆ ರಕ್ತದಲ್ಲೇ ಬರುವಾಗೆ ಮಾಡಿದ್ದು ಈ ಆನಂದಾಶ್ರಮ ಶಾಲೆ. ಅಂತ ಶಾಲೆಯ ಮಹತ್ವ ಇವತ್ತಿಗೆ ಜನರಿಗೆ ಪ್ರಚಾರ ಆಗಬೇಕು. ಬರೀ ಕೇವಲ ಕನ್ನಡ ಮಾಧ್ಯಮ ಅಂತ ಹೇಳಿದ ಮಾತ್ರಕ್ಕೆ ನಾವು ಶಾಲೆಯನ್ನು ದೂಷಿಸಬಾರದು, ಶಾಲೆಯಿಂದ ದೂರ ವಿಮುಖರಾಗಬಾರದು. ಇಂಥ ಶಾಲೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಸೇರುವ ಹಾಗೆ ಸೇರಿಸುವ ಜವಾಬ್ದಾರಿ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಇನ್ನೊಂದು ನಾನು ಕಳೆದ ಬಾರಿ ಗುರುಮೂರ್ತಿಯವರು ನನ್ನನ್ನು ವಾರ್ಷಿಕೋತ್ಸವದ ಸಮಯದಲ್ಲಿ ಆಹ್ವಾನಿಸಿದ್ರು. ನಾನು ಒಂದು ಅತಿಥಿಯಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಆಡಿ ಹೋದೆ. ಆವಾಗ ನಾನು ಹೇಳ್ತಾ ಇದ್ದೆ, ನಮ್ಮಿಂದ ಆದ ಸಹಾಯವನ್ನು ಈ ಹಳೆ ವಿದ್ಯಾರ್ಥಿ ಸಂಘದ ಮುಖಾಂತರ ಆಗಲಿ ನೇರವಾಗಿ ಆಗಲಿ ಶಾಲೆಗೆ ಮಾಡ್ತಾ ಇರಬೇಕು ಅಂತ. ಈಗ 73ನೇ ವರ್ಷವನ್ನು ನಾವು ಆಚರಿಸ್ತಾ ಇದ್ದೇವೆ. 73 ವರ್ಷದಲ್ಲಿ ವರ್ಷಕ್ಕೆ ಇಷ್ಟು ಜನ ಅಂತ ಇದ್ರೆ ಇಲ್ಲಿ ವೇದಿಕೆ ತುಂಬಿ ತುಳುಕಬೇಕಿತ್ತು. ಆದರೆ ಎಲ್ಲೋ ನಾವು ಒಂದು ಕಡೆ ಎಡವಿದ್ದೇವೆ ಅಂತ ಕಾಣ್ತದೆ. ನಾವೆಲ್ಲ ಸಂಘಟಿತರಾಗಿ ಈ ಹಳೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸೋ ಪ್ರಯತ್ನ ಮಾಡಬೇಕು. ಈಗ ಹಳೆ ವಿದ್ಯಾರ್ಥಿಗಳು ಒಂದು ಆಸ್ತಿ ಇದ್ದಾಗೆ, ಯಾಕಂದ್ರೆ ಅವರು ಈ ಕಲಿತ ಶಾಲೆಯನ್ನು ಯಾರು ಮರೆಯುವುದಿಲ್ಲ, ಅವರಿಗೆಲ್ಲ ಒಂದು ಅದರ ಬಗ್ಗೆ ಅಭಿಮಾನ ಇದ್ದೇ ಇರ್ತದೆ. ಆದರೆ ಒಂದು ಪ್ರೇರಣೆ ನಮ್ಮಿಂದ ಹೋಗಬೇಕು. ಆವಾಗ ಖಂಡಿತವಾಗಿ ಅವರು ಏನಾದರೂ ಒಂದು ಕೊಡುಗೆಯನ್ನು ಕೊಡ್ತಾರೆ. ಆ ಕೊಡುಗೆ ನಮ್ಮ ಈ ಶಾಲೆಯನ್ನು ಮುನ್ನಡೆಸಲಿಕ್ಕೆ ಒಂದು ಚೈತನ್ಯ ಆಗ್ತದೆ ಅಂತ ನನ್ನ ಭಾವನೆ. ಇನ್ನೊಂದು ಮುಖ್ಯ ಉದ್ದೇಶ ಅಂದ್ರೆ, ನಾವು ಈಗಿನ ಮಕ್ಕಳು ಏನಿದ್ದಾರೆ ಅವರಿಗೆ ನಮ್ಮ ವತಿಯಿಂದ ಶಾಲೆಯ ಗುರುಮೂರ್ತಿಯವರು ಅವಕಾಶ ಕೊಡ್ತಾರೆ ಕಾಣ್ತದೆ. ಈಗ ಶಾಲೆಯಲ್ಲಿ ಕೆಲವೊಮ್ಮೆ ಫ್ರೀ ಅವರ್ಸ್ ಅಂತ ಈಗಿರ್ತದೆ. ಆವಾಗ ನಾವು ಹಳೆ ವಿದ್ಯಾರ್ಥಿಗಳಲ್ಲಿ ಕೆಲವರೆಲ್ಲ ಅವರವರ ಫೀಲ್ಡಲ್ಲಿ ಪರಿಣಿತರಿರ್ತಾರೆ. ಅಂದರೆ ಉದಾಹರಣೆಗೆ ಈಗ ನಾವು ಯೂಟ್ಯೂಬಲ್ಲೆಲ್ಲ ನೋಡ್ಬೋದು, ಮಕ್ಕಳಿಗೆ ಜೀವನೋತ್ಸಾಹವನ್ನು ತುಂಬಬೇಕು. ಈಗ ನಾನು ಇತ್ತೀಚೆಗೆ ನನ್ನ ಮಗ ಅಲೋಷಿಯಸ್ ಕಾಲೇಜಲ್ಲಿ ಕಲಿತಾ ಇದ್ದ, ನಾನು ಪೇರೆಂಟ್ ಟೀಚರ್ಸ್ ಮೀಟಿಂಗಿಗೆ ಹೋಗಿದ್ದೆ. ಆವಾಗ ಅಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗಿಗೆ ಒಬ್ಬರು ಬಂದಿದ್ರು. ಅವರು ಒಳ್ಳೆ ಸಂಪನ್ಮೂಲ ವ್ಯಕ್ತಿ, ಮಾಲತಿ ಬಲ್ಲಾಳ್ ಅಂತ. ಅವರು ಈ ಕೌನ್ಸಿಲರ್, ದೊಡ್ಡ ಶ್ರೇಷ್ಠ ಕೌನ್ಸಿಲರ್, ಬಹಳ ಪ್ರಸಿದ್ಧ ಕೌನ್ಸಿಲರ್ ಅವರು ಒಂದು ಮಾತನ್ನು ಹೇಳಿದರು. ಈಗಿನ ನಮ್ಮ ಇದರಲ್ಲಿ ಸಭೆಯಲ್ಲಿ ಅವರು ಹೇಳಿದರು, ಈಗಿನ ಮಕ್ಕಳಿಗೆ IQ ಇಂಪಾರ್ಟೆಂಟಾ EQ ಇಂಪಾರ್ಟೆಂಟ್ ಅಂತ. IQ ಅಂದರೆ ಇಂಟೆಲಿಜೆಂಟ್ ಕೋಶೆಂಟ್, EQ ಅಂದರೆ ಇಮೋಷನಲ್ ಕೋಶೆಂಟ್ ಅಂತ. ಇಮೋಷನಲ್ ಅಂದರೆ ಭಾವನೆಗಳಿಗೆ, ನಮ್ಮ ಕಷ್ಟಗಳನ್ನು ಎದುರಿಸುವ ಶಕ್ತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಎಷ್ಟಿದೆ, ಇದರಲ್ಲಿ ಯಾವುದು ಇಂಪಾರ್ಟೆಂಟ್. ಕೇವಲ ನೀವು ಬರೀ ಮಾರ್ಕ್ ತೆಗೆಯೋದ್ರಲ್ಲೇ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ, ಅಥವಾ ಜೀವನದಲ್ಲಿ ಕಷ್ಟ ಬರುವಾಗ ಅದನ್ನು ಎದುರಿಸಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಅಂತ ಅವರು ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಕೇಳಿದ್ರು. ಆಗ ಹೆಚ್ಚಾಗಿ ಎಲ್ಲರೂ IQ 80 EQ 20 ಅಂತ ಎಲ್ಲರೂ ಹೆಚ್ಚಿನವರು ಸಭಿಕರು ಉತ್ತರ ಕೊಟ್ಟರು. ಆವಾಗ ಲಾಸ್ಟಿಗೆ ಅವರೇ ಹೇಳಿದರು ಅದು ರಿವರ್ಸ್ ಅಂತ. ಅಂದರೆ IQ
ಇಂಟೆಲಿಜೆಂಟ್ ಇರ್ತಾರಲ್ಲ, ಅದು 20% ಇದ್ರೆ ಸಾಕು. ಅವರ ಬುದ್ಧಿಮತ್ತೆ 20% ಇದ್ರು IQ 80% ಇದ್ರೆ ಖಂಡಿತವಾಗಿ ಅವರು ಜೀವನದಲ್ಲಿ ಮುಂದೆ ಬರ್ತಾರೆ. ಈಗ ನೀವು ಗಮನಿಸಿರ್ಬೋದು, ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಗಳಲ್ಲ. ಹೆಚ್ಚಿನವರ ರ್ಯಾಂಕ್ ಸ್ಟೂಡೆಂಟ್ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ನಾನು ರ್ಯಾಂಕ್ ಸ್ಟೂಡೆಂಟ್ ಆಗಬಾರ್ದು ಅಂತ ಹೇಳಿದ್ರೆ, ಖಂಡಿತವಾಗಿ ನೀವು ಮಾರ್ಕನ್ನು ತಗೊಳ್ಬೇಕು, ಜೀವನದಲ್ಲಿ ಮುಂದೆ ಬರಬೇಕು. ಆದರೆ ರ್ಯಾಂಕ್ ತಪ್ಪಿ ಹೋಯ್ತು ಅಂತ ಕೆಲವರು ಬಹಳ ಆತಂಕಕ್ಕೆ ಒಳಗಾಗುವ ಪರಿಸ್ಥಿತಿ ಇದೆ ಈಗ ನಮ್ಮಲ್ಲಿ. ಅದಕ್ಕೆ ಮುಖ್ಯವಾಗಿ ಆ ಮಕ್ಕಳನ್ನು ತಿದ್ದುವ ಜವಾಬ್ದಾರಿ ನಮ್ಮಂತ ಪೇರೆಂಟ್ಸ್ ಅವರ ಹತ್ರ ಇದೆ. ಅಂದ್ರೆ ಈಗಿನ ಹೆಚ್ಚಿನವರು ಇಲ್ಲಿ ಪೇರೆಂಟ್ಸೇ ಇದ್ದಾರೆ ಮಕ್ಕಳಿಗಿಂತ. ಅದಕ್ಕೆ ನಾನು ಅವರ ಪೇರೆಂಟಿಂಗ್ ಹೇಗೆ ಅಂತ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ಐದೇ ನಿಮಿಷ, ಜಾಸ್ತಿ ತಗೊಳ್ಳೋದಿಲ್ಲ. ಈಗ ನಾಟಕಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಆದರೆ ಇದು ಬಹಳ ಮುಖ್ಯ. ನಾವು ಮಕ್ಕಳನ್ನು ಬಹಳ ಜಾಗ್ರತೆಯಿಂದ ಬೆಳೆಸ್ತೇವೆ. ಅವರಿಗೆ ಎಲ್ಲ ಅವರ ಜವಾಬ್ದಾರಿಯನ್ನು ನಾವೇ ತಗೊಂಡು ಬೆಳೆಸ್ತೇವೆ. ಆದರೆ ಮಕ್ಕಳಿಗೆ ಜವಾಬ್ದಾರಿ ಕೊಡುವಲ್ಲಿ ನಾವು ತುಂಬಾ ಹಿಂದೇಟಾಗ್ತಾ ಇದ್ದೇವೆ. ಇದರಿಂದಾಗಿ ಮಕ್ಕಳಿಗೆ ಕಷ್ಟ ಬಂದಾಗ ಹೇಗೆ ಅದನ್ನು ಎದುರಿಸಬೇಕು ಅಂತ ಗೊತ್ತಾಗುದಿಲ್ಲ. ಸಣ್ಣ ಸಣ್ಣ ಕೆಲಸಗಳು, ಅಂಗಡಿಗೆ ಹೋಗಿ ಸಾಮಾನು ತರೋದು, ಅದರಲ್ಲಿ ಮಕ್ಕಳಿಗೆ ತುಂಬಾ ಕಲೀಲಿಕ್ಕೆ ಸಿಗ್ತದೆ. ಯಾಕೆಂದ್ರೆ ಅವರಿಗೆ ಈಗ ನಾನು ನನ್ನ ವೃತ್ತಿಯ ಇದರಲ್ಲಿ ನಮ್ಮ ಮೀನುಗಾರಿಕೆ ಕಾಲೇಜಿನ ವಿದ್ಯಾರ್ಥಿ. ಅಲ್ಲಿ ನಾನು ಈಗಿನ ಮಕ್ಕಳ ಜ್ಞಾನ ಎಷ್ಟಿದೆ ಅಂತ ಒಂದು ದೃಷ್ಟಾಂತ ಕೊಡೋದು ಅಷ್ಟೇ. ಅಂದ್ರೆ ನಾವು ಮಕ್ಕಳನ್ನು ಪ್ರಾಕ್ಟಿಕಲ್ ಅನ್ನು ಬಿಟ್ಟು ನೈಸರ್ಗಿಕ ಪರಿಸರದಲ್ಲಿ ಬೆಳೆಸದೆ ಕೇವಲ ಒಂದು ಮಾರ್ಕ್ ತೆಗೆಯುವ ಯಂತ್ರಗಳಾಗಿ ಯಾಕೆ ಬೆಳೆಸ್ತಾ ಇದ್ದೇವೆ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ ಅಷ್ಟೇ. ನಮಗೆ ಅಲ್ಲಿ ಫಿಶರೀಸ್ ಕಾಲೇಜಲ್ಲಿ ಸಾಮಾನ್ಯವಾಗಿ ಅಡ್ಮಿಷನ್ ಆಗುವಾಗ ರೈತರಿಗೆ ಒಂದು ಕೋಟಾ ಅಂತ ಇರ್ತದೆ. ಆ ರೈತರಿಗೆ ಕೋಟಾ ಅಂತ ಇರುವಾಗ ಅವರಿಗೆ ಒಂದು ಮಾದರಿ ಇದು ಪ್ರಶ್ನೆ ಪತ್ರಿಕೆ ಮಾಡ್ತಾರೆ, ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಮಾಡ್ತಾರೆ, ಪ್ರಾಯೋಗಿಕ ಪರೀಕ್ಷೆ. ಅದರಲ್ಲಿ ಭತ್ತವನ್ನು ಇಟ್ಟಿದ್ರು, ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ. 100ರಲ್ಲಿ ಒಂದು 60 ಜನ ಭತ್ತವನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಇವರು ಈಗ ಅಕ್ಕಿಯನ್ನೇ ನೋಡೋದು, ಭತ್ತವನ್ನು ನೋಡ್ತಾನೆ ಇಲ್ಲ ಮಕ್ಕಳು. ಹಾಗೆ ನಮ್ಮ ಕೆಲವರ ಅಡಿಕೆ ಗಿಡ ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾನು ಅದರ ಇವ್ಯಾಲ್ಯುಯೇಟರ್ ಆಗಿ ಹೋಗಿದ್ದೆ. ಅಂದರೆ ನಾವು ಮಕ್ಕಳನ್ನು ಪ್ರಕೃತಿಗೆ ಹತ್ತಿರವಾಗಿ ಬೆಳೆಸಬೇಕು. ಈ ಹೇಗೆ ಮರವನ್ನು ಗುರುತಿಸುವುದು, ಹೇಗೆ ನಮ್ಮ ಧಾನ್ಯ ನಮಗೆ ಹೇಗೆ ಬರುತ್ತದೆ, ರೈತರ ಬಗ್ಗೆ ನಮಗೆ ಯಾಕೆ ಅಭಿಮಾನ ಬರುವುದಿಲ್ಲ ನಮ್ಮ ಮಕ್ಕಳಿಗೆ ಅಂದರೆ ನಾವು ರೈತರ ಬಗ್ಗೆ ಮಹತ್ವವನ್ನು ಮಕ್ಕಳಿಗೆ ಹೇಳಿಯೇ ಕೊಡುವುದಿಲ್ಲ. ಭತ್ತದಿಂದಲೇ ಅಕ್ಕಿ ಬರುವುದು, ಆದರೆ ಭತ್ತಕ್ಕೆ ಬೆಲೆ ಇಲ್ಲದ ಹಾಗೆ ಅಕ್ಕಿಯ ಬೆಲೆ ಜಾಸ್ತಿ ಆಗಿದೆ ಈಗಿನ ಪರಿಸ್ಥಿತಿಯಲ್ಲಿ. ಅಂತ ಇದು ಯಾಕೆ ಸಂದರ್ಭಗಳು, ಯಾಕೆ ಪರಿಸ್ಥಿತಿಗಳು ಯಾಕೆ ಬರ್ತಾ ಇದೆ ಅಂದರೆ ಮುಖ್ಯವಾಗಿ ನಾವು ಮಕ್ಕಳನ್ನು ಪ್ರಕೃತಿಗೆ ಹತ್ತಿರವಾಗಿ ಬೆಳೆಸದೆ ಅವರ ಪ್ರಕೃತಿಗೆ ದೂರವಾಗಿ ಬೆಳೆಸ್ತಾ ಇದ್ದೇವೆ. ಅವರನ್ನು ಮಾರ್ಕ್ ತೆಗೆಯುವ ಯಂತ್ರಗಳಾಗಿ ಬೆಳೆಸ್ತಾ ಇದ್ದೇವೆ. ಇದರಿಂದಾಗಿ ಏನಾಗಿದೆ ಅಂದರೆ ಮಕ್ಕಳಲ್ಲಿ ಸಂಸ್ಕಾರ ಕಡಿಮೆ ಆಗಿದೆ. ಅದು ಮುಖ್ಯ. ಹೆಚ್ಚಾಗಿ ನಾವೇನು ನಮ್ಮ ಎಲ್ಲ ಪೇರೆಂಟ್ಸ್ ಇದು ಒಂದು ಉದ್ದೇಶ ಏನಂದ್ರೆ, ಮುಖ್ಯ ಆಶಯ ಗುರಿ ಏನಂದ್ರೆ ನಮ್ಮ ಮಕ್ಕಳು ಒಳ್ಳೆ ಮಾರ್ಕ್ ತೆಗಿಬೇಕು, ಒಳ್ಳೆ ಕೆಲಸ ಸಿಗಬೇಕು ಅಂತ. ಆದರೆ ಒಳ್ಳೆ ಕೆಲಸ ಸಿಕ್ಕಿದ ಮಾತ್ರಕ್ಕೆ ಅವರು ಒಳ್ಳೆ ವಿದ್ಯಾರ್ಥಿಗಳಾಗ್ತಾರ, ಈ ದೇಶದ ಪ್ರಬುದ್ಧ ನಾಗರಿಕರಾಗ್ತಾರ ಎನ್ನುವ ಬಗ್ಗೆ ನಮಗೆ ಆ ಕಲ್ಪನೆ ಬರುವುದಿಲ್ಲ. ಅವರು ಒಳ್ಳೆ ಮಾರ್ಕ್ ತೆಗೆದು ಒಳ್ಳೆ ಕೆಲಸಕ್ಕೆ ಹೋಗ್ಬಹುದು, ಆದರೆ ಅವರ ತಂದೆ ತಾಯಿಯನ್ನು ಅವರು ನಾಳೆ ನೋಡದಿದ್ದರೆ ಆ ಮಕ್ಕಳು ಇದ್ದೇನು ಪ್ರಯೋಜನ? ಅವರ ತಂದೆ ತಾಯಿಯನ್ನು ನೋಡುವ ಮಕ್ಕಳೇ ಬೇಕಲ್ಲ ನಮಗೆ, ಅಥವಾ ಅವರು ಈ ಸಮಾಜಮುಖಿಯಾಗಿ ಬೆಳೆಯುವ ಮಕ್ಕಳೇ ಬೇಕಲ್ಲ. ಈಗ ನಮ್ಮ ತುಂಬ ದಾನಿಗಳನ್ನು ನಾವು ನೋಡಿದ್ದೇವೆ ಇಲ್ಲಿ. ಅವರ ಸಂಪಾದನೆಯಲ್ಲಿ ಸ್ವಲ್ಪ ಹಣವನ್ನು ನಮ್ಮ ಶಾಲೆಗೆ ಕೊಡಬೇಕಿದ್ರೆ ಆ ಸಂಸ್ಕಾರ ಅವರು ಶಾಲೆಯಲ್ಲಿರುವಾಗಲೇ ಅವರಿಗೆ ಬರಬೇಕು. ಆನಂದಾಶ್ರಮ ಶಾಲೆಯಲ್ಲಿ ಅದು ಇರುವುದರಿಂದ ಗುರುಮೂರ್ತಿ ಸರ್ ಅವರು ಹೇಳಿದಾಗೆ ಆನಂದಾಶ್ರಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಒಂದು ರೀತಿ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಅಂತ ಅವರು ಹೇಳಿದರು. ಅದು ಯಾಕೆ ಬಂತಂದ್ರೆ ಈ ಶಾಲೆಯ ಸಂಸ್ಕಾರದಿಂದಾಗಿ. ಆದ್ದರಿಂದ ಈ ಸಂಸ್ಕಾರವನ್ನು ಬೆಳೆಸಬೇಕಿದ್ರೆ ನಾವು ಈಗಲೇ ಮಕ್ಕಳಿಗೆ, ನಮ್ಮ ಗುರುಗಳಂತೂ ಶಾಲೆಯಲ್ಲಿ ಶಿಕ್ಷಕವೃಂದದವರು ಅದು ಮಾಡ್ತಾರೆ, ಆದರೆ ನಮ್ಮ ತಂದೆ ತಾಯಿಗಳಾಗಿ ನಮ್ಮ ಕರ್ತವ್ಯ ಇದರಲ್ಲಿ ಹೆಚ್ಚಾಗಿದೆ. ನಾವು ಮಕ್ಕಳಿಗೆ ತಂದೆ ತಾಯಿಗಳನ್ನು ನೋಡುವ ಸಂಸ್ಕಾರ ಬರಬೇಕಿದ್ರೆ ಅದನ್ನು ಬಾಲ್ಯದಲ್ಲೇ ಅವರಿಗೆ ತಿದ್ದಬೇಕು. ಅವರಿಗೆ ಒಳ್ಳೊಳ್ಳೆ ಕಥೆಗಳನ್ನು, ನಮ್ಮ ಪುರಾಣ ಕಥೆಗಳನ್ನು ಅಂಥದನ್ನೆಲ್ಲ ಬಾಲ್ಯದಲ್ಲೇ ಪರಿಚಯ ಮಾಡಿಸಬೇಕು. ಒಂದು ವೇಳೆ ಇಂಥ ನಾನಾಗ ಹೇಳಲಿಕ್ಕೆ ಹೋದದ್ದು ಇದೆ,
ಇದನ್ನು ನಾವು ಶಾಲೆಗಳಲ್ಲಿ ಕೂಡ ಇಂಥ ಒಂದು ವಿಚಾರಗಳ ಬಗ್ಗೆ ಏನಾದರೂ ಒಂದು ಒಬ್ಬರು ನುರಿತವರಿಂದ ಭಾಷಣ ಇತ್ಯಾದಿಗಳನ್ನು ಏರ್ಪಡಿಸಬೇಕು. ಹಾಗೆ ಕ್ಯಾರಿಯರ್ ಗೈಡೆನ್ಸ್, ಈಗ ತುಂಬ ಜನರಿಗೆ ಗೊತ್ತಿರುವುದಿಲ್ಲ. ಈಗ ಹೈಸ್ಕೂಲ್ ಕಲಿತ ಮೇಲೆ ಇನ್ನು ಮುಂದೆ ಯಾವ ಕೋರ್ಸ್ ತಗೊಳ್ಬೇಕು ಅಥವಾ ನಮ್ಮ ಜೀವನವನ್ನು ಹೇಗೆ ಪ್ಲಾನ್ ಮಾಡಬೇಕು, ಇದರಲ್ಲೆಲ್ಲ ಮಕ್ಕಳಿಗೆ ಒಂದು ಮಾರ್ಗದರ್ಶನ ನೀಡಿದರೆ ಖಂಡಿತವಾಗಿಯೂ ಅವು ಮುಂದೆ ಬರಲಿಕ್ಕೆ ಇದು ಸಹಾಯ ಆಗ್ತದೆ ಅಂತ ನನ್ನ ಭಾವನೆ. ಆ ರೀತಿ ನಾವು ಎಲ್ಲರೂ ಕೈ ಜೋಡಿಸಿ ಇದನ್ನು ಕೂಡ ಹಳೆ ವಿದ್ಯಾರ್ಥಿ ಸಂಘದ ಒಂದು ಎಕ್ಸ್ಟ್ರಾ ಚಟುವಟಿಕೆಯಾಗಿ ನಡೆಸಿಕೊಂಡು ಬರುವ. ಇದಕ್ಕೆ ಹಣ ಮುಖ್ಯ ಅಲ್ಲ, ಯಾಕೆಂದ್ರೆ ಇದರಲ್ಲಿ ಇರೋದು ನಮ್ಮ ಹಳೆ ವಿದ್ಯಾರ್ಥಿಗಳಿಂದಲೇ ಪರಿಣಿತರನ್ನು ಕರೆದು ಒಂದು 4 ಒಳ್ಳೆ ಮಾತುಗಳನ್ನು ಮಕ್ಕಳಿಗೆ ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು. ಉದಾಹರಣೆಗೆ ನಾವು ಯೂಟ್ಯೂಬಲ್ಲೆಲ್ಲ ನೋಡ್ತೇವೆ ಗುರುರಾಜ್ ಕರ್ಜಿಗಿಯವರ ಮಾತುಗಳು, ಹಾಗೆ ಗೌರ್ ಗೋಪಾಲ್ ದಾಸ್ ಅಂತವರ ಮಾತುಗಳು. ಅದೆಲ್ಲ ಒಂದು ಮಕ್ಕಳಿಗೆ ಜೀವನೋತ್ಸಾಹವನ್ನು ಕೊಡ್ತದೆ. ಯಾಕೆಂದ್ರೆ ನಾವು ಜೀವನದಲ್ಲಿ ಪೆಟ್ಟು ಬಂದಾಗ, ನಮಗೆ ಕಷ್ಟಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ಒಂದು ಸ್ಥೈರ್ಯ ಬರಬೇಕಿದ್ದರೆ ನಮಗೆ ಅದರ ಬಗ್ಗೆ ಒಂದು ಟ್ರೈನಿಂಗ್ ಆಗಬೇಕು. ನಾವು ಮಕ್ಕಳನ್ನು ಈಗ ಆ ರೀತಿ ಟ್ರೈನಿಂಗ್ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮಲ್ಲಿ ಈ ನೀವು ಪೇಪರಲ್ಲೆಲ್ಲ ನೋಡಿರ್ಬೋದು, ಪ್ರತಿ ಪರೀಕ್ಷೆ ಫಲಿತಾಂಶ ಬಂದ ಮೇಲೆ ಒಂದು 4-5 ಆತ್ಮಹತ್ಯೆ ಆದರೂ ಆಗ್ತದೆ. ಅದೇ ತರ ಕೆಲವೊಮ್ಮೆ ಮೊಬೈಲ್ ನೋಡಬೇಡ ಅಂತ ತಾಯಿ ಬೈದರೆ ಅದಕ್ಕೂ ಆತ್ಮಹತ್ಯೆ ಮಾಡುವ ಮಕ್ಕಳು ಇದ್ದಾರೆ. ಇದೆಲ್ಲ ಯಾಕೆ ಬರ್ತದೆ ಅಂದರೆ ಇಮೋಷನಲ್ ಕೋಶೆಂಟ್ ಕಡಿಮೆ ಆದಾಗ. ಈ ಇಮೋಷನಲ್ ಕೋಶೆಂಟ್ ಅನ್ನು ಬೆಳೆಸಲಿಕ್ಕೆ ನಾವು ಈಗಲೇ ಮಕ್ಕಳನ್ನು ಟ್ರೈನ್ ಮಾಡಬೇಕು. ನಾವು ಹೇಳ್ತೇವೆ ನಮ್ಮ ಈಗಿನ ಮಕ್ಕಳು ನಾವು ಹೇಳಿದಾಗೆ ಕೇಳುವುದಿಲ್ಲ, ಇದೆಲ್ಲ ಅದು ಮಕ್ಕಳ ತಪ್ಪಲ್ಲ, ನಾವು ಮಕ್ಕಳನ್ನು ಬೆಳೆಸಿದ ರೀತಿ ಅದರದ್ದು ತಪ್ಪು. ಅದರ ಜವಾಬ್ದಾರಿ ನಮ್ಮ ತಂದೆ ತಾಯಿಯರ ಮೇಲಿದೆ. ಈ ರೀತಿ ನಾವು ಒಂದು ಜವಾಬ್ದಾರಿಯುತವಾಗಿ ಆ ಸಂಸ್ಕಾರವನ್ನು ಬೆಳೆಸುವ ನಿಟ್ಟಿನಲ್ಲಿ ಕೈಗೂಡಿಸೋಣ. ನನಗೆ ಇವತ್ತು ಬಹಳ ಸಂತೋಷವಾಯಿತು. ಈ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಒಂದೇ ವೇದಿಕೆಯಲ್ಲಿ ನೋಡುವ ಒಂದು ಅವಕಾಶ ಸಿಕ್ಕಿತು. ಇದು ನನಗೆ ನಿಜವಾಗಿಯೂ ಒಂದು ನಾನು ಇದಕ್ಕೆ ಈ ಆಭಾರಿಯಾಗಿದ್ದೇನೆ. ಈ ಗೌರವ ಕೊಟ್ಟದ್ದಕ್ಕೆ ನಾನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರನ್ನು ಹಾಗೂ ಕಾರ್ಯದರ್ಶಿಗಳನ್ನು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ವಂದಿಸುತ್ತಾ ನನಗೆ ಈ ಅವಕಾಶಕ್ಕೆ ಇನ್ನೊಮ್ಮೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನಲ್ಲಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಪ್ಪು ಶಾಖೆ ಇದರ ಮುಖ್ಯ ಪ್ರಬಂಧಕರಾಗಿರುವಂತಹ ಶ್ರೀ ಆತ್ಮಾರಾಮ್ ಟಿ ಇವರು ಒಂದೆರಡು ಮಾತುಗಳ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕು ಅನ್ನುವಂಥ ವಿನಂತಿ. ಜ್ಞಾನ ದೇಗುಲಕ್ಕೆ ಕೈ ಮುಗಿಯುತ್ತಾ ಕಲಿಸಿದಂತಹ ಗುರುಗಳನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವಂತಹ ಗಣ್ಯರೇ, ಹಿರಿಯರೇ ಹಾಗೂ ಮಕ್ಕಳೇ, ಆನಂದಾಶ್ರಮ ಶಾಲೆ ಅಂದರೆ ನಾವು ಕಲಿಯುವಾಗ ಕುಂಬ್ಳೆಯಿಂದ ಅಪ್ ಟು ರಾಣಿಪುರ, ಕೊಣಾಜೆ ಇಲ್ಲಿಂದ ಸ್ಟೂಡೆಂಟ್ಸ್ ಬರ್ತಾ ಇದ್ರು. ಸೊ ಸಂಜೆ ಹೊತ್ತಿಗೆ ಕ್ಲಾಸ್ ಬಿಡುವಾಗ ಟ್ರೈನಲ್ಲಿ ಯಾರು ಹೋಗ್ತಾರೆ ಫಸ್ಟ್ ಅವರನ್ನು ಬಿಡ್ತಾ ಇದ್ರು. ಶಿಕ್ಷಣ ಎನ್ನುವುದು ಈಗ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ ತುಂಬ ಕಮರ್ಷಿಯಲ್ ಆಗಿದೆ. ಜೀವನ ಮೌಲ್ಯಗಳು, ಒಳ್ಳೆಯ ಸಂಸ್ಕಾರ, ನಡತೆಗಳು, ವಿದ್ಯೆ, ವಿನಯವನ್ನು ಕೊಡಬೇಕಂತ. ಸೊ ಇದನ್ನು ನಾವು ಕಳೆದುಕೊಳ್ತಾ ಇದ್ದೀವಿ. ಆನಂದಾಶ್ರಮ ಶಾಲೆ ಅಂದರೆ ನಾವು ಕಲಿಯುವಾಗ ಹರಿದಾಸ್ ಮಾಸ್ಟ್ರು, ಜಗನ್ನಾಥ್ ಮಾಸ್ಟ್ರು, ಜಲಂಧರ್ ಸರ್, ಸುಕನ್ಯಾ ಟೀಚರು, ಗೀತಾ ಟೀಚರು, ಹಾಗೆ ಹಿಂದಿ ಟೀಚರ್, ಇವರೆಲ್ಲ ನಮಗೆ ಪ್ರಥಮವಾಗಿ ಜೀವನ ಮೌಲ್ಯಗಳು, ನಡತೆ, ಸಂಸ್ಕಾರ ಮತ್ತೆ ಎಲ್ಲಿ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು ಈ ಸಂಸ್ಕಾರಗಳನ್ನ ಕೊಟ್ಟಿರುವಂತಹ ಶಾಲೆ. ನನಗಿಂತ ಮೊದಲು ಹಲವಾರು ಗಣ್ಯರು ಹಲವಾರು ವಿಚಾರಗಳನ್ನು ಹೇಳಿದರು. ಪ್ರತಿಯೊಬ್ಬ ಕಲಿತಂತಹ ವಿದ್ಯಾರ್ಥಿಗೆ ತಾನು ಕಲಿತಂತಹ ಶಾಲೆಯ ಮೇಲೆ ಅಭಿಮಾನ ಇದ್ದೇ ಇರುತ್ತೆ. ಎಲ್ಲೋ ಈಗಿನ ಈ ಬ್ಯುಸಿ ಶೆಡ್ಯೂಲಲ್ಲಿ ಆಸ್ ಎ ಬ್ಯಾಂಕರ್ ನಾವು ಈಗಿನ ಸ್ಥಿತಿಯಲ್ಲಿ, ಅದು ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಬೆಳಿಗ್ಗೆ 10 ಗಂಟೆಗೆ ಹೋದರೆ 8, 8:30, 9 ಗಂಟೆವರೆಗೆ ಡ್ಯೂಟಿಯಲ್ಲಿ ಇರ್ತೀವಿ. ಫುಲ್ ಟೈಮ್ ಫೋನ್ ಕಾಲ್ಸ್, ಅದರೊಟ್ಟಿಗೆ ವಾಟ್ಸಪ್ ಬ್ಯಾಂಕಿಂಗ್. ಇಂತಹ ಸ್ಥಿತಿಯಲ್ಲಿರುವಾಗ
ಅದೇ ರೀತಿ ಹಲವಾರು ಮಂದಿ IT ಫೀಲ್ಡಲ್ಲಿ ಇರ್ತಾರೆ. ಎಲ್ಲೋ ನಮ್ಮ ಶಾಲೆಯ ಒಟ್ಟಿಗೆ ಸಂಬಂಧ ದೂರವಾಗಿದೆ. ಬಟ್ ಎಲ್ಲರಲ್ಲೂ ಆ ಶಾಲೆ ಕೊಟ್ಟಂತಹ ಒಳ್ಳೆಯ ಸಂಸ್ಕಾರ ಇಂದಿಗೂ ಇದೆ. ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಜೀವನ ಕೊಟ್ಟಂತಹ ಶಾಲೆ. ನಾನು ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಇದರಲ್ಲಿ 2ನೇ ಬಾರಿಗೆ ಅತಿಥಿಯಾಗಿ ಬರ್ತಾ ಇದ್ದೀನಿ 2015ರಲ್ಲಿ. ತದನಂತರ ಹಲವಾರು ಟ್ರಾನ್ಸ್ಫರ್ಗಳನ್ನು ಕಂಡು ಪುನಃ 2024ರಲ್ಲಿ ರೀಸೆಂಟ್ಲಿ 3 months ಬ್ಯಾಕ್ ಮಂಗಳೂರಿಗೆ ಬಂದಿದ್ದೀನಿ. ಸೊ ನಾವು ಬರುವಂಥ ಟೈಮಲ್ಲಿ ಅಂಥ ವ್ಯವಸ್ಥೆಗಳಿರಲಿಲ್ಲ. ಬಟ್ ನನಗಿಂತ ಮೊದಲು ಭಾಷಣ ಮಾಡಿದರು. ನಾನು ಒಬ್ಬ ಫಿಶರೀಸ್ ಕಾಲೇಜ್ ವಿದ್ಯಾರ್ಥಿ ಕೂಡ. ಸೊ ಅವರು ಹೇಳಿದರು ಪ್ರಕೃತಿಯೊಟ್ಟಿಗೆ ನಾವು ಯಾವ ಥರ ಸಂಬಂಧವನ್ನು ಇಟ್ಕೋಬೇಕಂತ. ಸೊ ಈಗಿನ ಈ ಕಮರ್ಷಿಯಲ್ ಎಜುಕೇಷನ್ ಸಿಸ್ಟಮಲ್ಲಿ ಇದನ್ನು ನಾವು ಮರಿತಾ ಇದ್ದೀವಿ. ಬಟ್ ಈಗಲೂ ಈ ಶಾಲೆ ಒಳ್ಳೆಯ ಜೀವನ ಮೌಲ್ಯಗಳು, ಒಳ್ಳೆಯ ತತ್ವಗಳು, ಒಳ್ಳೆಯ ಸಿದ್ಧಾಂತಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಒಳ್ಳೆಯ ಜೀವನವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುವಲ್ಲಿ ತನ್ನ ಪಾತ್ರವನ್ನು ಸಲ್ಲಿಸ್ತಾ ಇದೆ. ಸೊ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತಿನ ಈ ಒಳ್ಳೆಯ ಸಂದರ್ಭದಲ್ಲಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಹಳೆ ವಿದ್ಯಾರ್ಥಿ ಸಂಘಕ್ಕೆ ನನ್ನ ಕೃತಜ್ಞತೆಯನ್ನು ಹೇಳುತ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ, ಜ್ಞಾನದೇಗುಲಕ್ಕೆ ಮತ್ತೊಮ್ಮೆ ಕೈ ಮುಗಿಯುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಾಗರಾಜ್ ಗಟ್ಟಿ, ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಸೇನಾನಿಗಳು ಅಬ್ಬಕ್ಕ ವಲಯ ಕೊಲ್ಯ ಇವರು ಸಭೆಯನ್ನುದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕು ಅನ್ನುವಂಥ ವಿನಂತಿ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಮುಂದೆ ಸಭೆಯಲ್ಲಿ ಕೂತ್ಕೊಂಡಿರುವಂಥ ಎಲ್ಲರಿಗೆ ನನ್ನ ನಮಸ್ಕಾರ. ಎಲ್ಲ ಗಣ್ಯರು ನಮ್ಮ ಶಾಲೆಯ ಬಗ್ಗೆ ತುಂಬ ಮಾತುಗಳನ್ನು ಹೇಳಿದರು. ಅದರಲ್ಲಿ ಯಾವುದು ಕಡಿಮೆ ಇಲ್ಲ. ಯಾಕೆಂದರೆ ಮುಂದಿನ ಕಾಲದಲ್ಲಿ ಆನಂದಾಶ್ರಮ ಶಾಲೆ ಅಂದರೆ ಅದು ಒಂದು ಪ್ರೇರಣೆಯ ನುಡಿಯಾಗಿತ್ತು. ಎಲ್ಲಿ ನೋಡಿದ್ರು ಕೂಡ ದಕ್ಷಿಣ ಕನ್ನಡದಲ್ಲಿ ಆನಂದಾಶ್ರಮದ ಶಾಲೆ ಹೆಸರು ಕೇಳಿದ್ರೆ ಸಾಕು, ಎಲ್ಲ ಜನಗಳ ರೋಮಗಳು ಹಾಗೆ ಉಬ್ಬರಿಸ್ತಿತ್ತು. ಅಂಥ ಒಂದು ವಿದ್ಯಾಪೀಠವಾಗಿದೆ ಇದು ಆನಂದಾಶ್ರಮ ಶಾಲೆ. ಅದೇ ರೀತಿ ನಮ್ಮ ಕೇರಳದ ಕಾಸರಗೋಡು, ಕುಂಬಳೆ, ಉಪ್ಪಳ, ಮಂಜೇಶ್ವರ ಅಲ್ಲಿಯ ವಿದ್ಯಾರ್ಥಿಗಳು ಕೂಡ ಇಲ್ಲಿಯೇ ಬರ್ತಿದ್ರು. ಆನಂದಾಶ್ರಮ ಶಾಲೆಯಲ್ಲಿ ಸೀಟು ಸಿಗುವುದಂದರೆ ಅಷ್ಟೊಂದು ಕಷ್ಟ ಇತ್ತು. ಅಂಥ ಪ್ರೇರಣೆ ಅಂತ ಶಾಲೆ ಇದು. ಅದೇ ರೀತಿ ಕಲಿಯುವ ವಿದ್ಯೆಯಲ್ಲಿ ಮಾತ್ರ ಅಲ್ಲ, ಇವನ್ ಚಟುವಟಿಕೆಗಳಲ್ಲಿ ಕೂಡ ತುಂಬ ಮುಂಚೂಣಿಯಲ್ಲಿತ್ತು. ಯಾವುದೇ ಸ್ಪೋರ್ಟ್ಸ್ ಆಗಲಿ, ವಿದ್ಯೆ ಆಗಲಿ, ಅದರಲ್ಲಿ ಮೊದಲ ಹೆಸರು ಬರುವುದಂದರೆ ಆನಂದಾಶ್ರಮ ಶಾಲೆ ಹೆಸರು. ಅಂಥ ಒಂದು ವಿದ್ಯಾಭೂಮಿ ಆಗಿರುವಂಥ ಈ ಶಾಲೆಯಲ್ಲಿ ಕಲಿತ ಎಲ್ಲರೂ ಎಲ್ಲಿ ಬೇಕಾದ್ರೆ ಕೇಳಿ, ಯಾವುದೇ ಒಳ್ಳೆ ಸ್ಟೇಜಲ್ಲಿರುವಂಥ ವ್ಯಕ್ತಿ ಹತ್ರ ಕೇಳಿ ನಿಮ್ಮ ಹೈಸ್ಕೂಲಲ್ಲಿ ಅಂತ, ಆಗ ಅವನು ಹೇಳೋದು ನನ್ನ ಹೈಸ್ಕೂಲ್ ಆನಂದಾಶ್ರಮ ಶಾಲೆ ಅಂತ. ಯಾಕೆಂದರೆ ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನು ಇಲ್ಲಿ ಪ್ರೇರಣೆ ಮಾಡಿ ಕಲಿಸಿರುವಂಥ ಗುರುಗಳಿಗೆ ಇದ್ದರು. ಯಾಕೆಂದರೆ ಮುಂದಿನ ಗುರುಗಳಾದಂಥ ಹಳೆಯದು ಈಗ ಕೆಲವರಿದ್ದಾರೆ, ಇನ್ನು ಕೆಲವರಿಲ್ಲ. ಅದರಲ್ಲಿ ಕೆಲವರನ್ನು ನಾನು ನೆನಪಿಸ್ತೇನೆ. 30-35 ವರ್ಷಗಳ ಮುಂದಿನ ನಮ್ಮ ಗುರುರಾಜ್ ಸರ್ ಈಗಲೂ ಕೂಡ ಇದ್ದಾರೆ. ಮೊನ್ನೆ ತಾನಂತೆ ನಮ್ಮ ಗಣೇಶೋತ್ಸವ ಸಮಿತಿಯ ಒಂದು ಗಣೇಶೋತ್ಸವ ಪ್ರೋಗ್ರಾಮ್ ಇತ್ತು, ಅದರಲ್ಲಿ ಅವರನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. 35 ವರ್ಷಗಳ ಮುಂದೆ ನಾವು ಇಲ್ಲಿ ಕಲಿತು ಆಮೇಲೆ ಮೊದಲಾಗಿ ನೋಡುವಾಗ ನಮಗೆ ತುಂಬ ಸಂತೋಷ ಆಗ್ತದೆ. ಅದೇ ರೀತಿ ಈಗ ನಮ್ಮ ಮುಂದೆ ಇಲ್ಲ ಶ್ರೀಯುತ ಜಗನ್ನಾಥ್ ಸರ್, ತಾರನಾಥ್ ಶೆಟ್ಟಿ ಹಾಗೂ ಜಲಂಧರ್ ರೈ ಅವರ ಪ್ರೇರಣೆಯಿಂದ
ನಾವು ಈ ಮುಂದೆ ಬಂದು ನಿಂತಿದ್ದೇವೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕಲ್ತಿರುವಂಥ ಕೆಲವು ಸೈನಿಕರು, ಹೆಚ್ಚಾಗಿ ಕೇಳಿದರೆ ಈ ಸೈನಿಕರ ಕಡಿಮೆ ಅಂದರೆ ನಮ್ಮ ಈ ಕೋಟೆಕಾರ್ ಏರಿಯಾ ಹಾಗೂ ಕೋಣಾಜ ತಲಪಡಿ ಏರಿಯಾದಲ್ಲಿ ಒಂದು 10-20 ಸೈನಿಕರು ಇರ್ಬೋದು. ಆದರೆ ನಿನ್ನ ಹೈಸ್ಕೂಲ್ ಎಲ್ಲಿ ಅಂತ ಕೇಳಿದರೆ ಅವರ ಮೊದಲಾಗಿ ಮಾತಾಡೋದು ನಾನು ಕಲ್ತ ಆನಂದಾಶ್ರಮ ಅಂತ. ಅಷ್ಟೊಂದು ಶಿಸ್ತಿನ ಶಾಲೆ ಆಗಿರುವಂಥ ಆನಂದಾಶ್ರಮದಲ್ಲಿ ಕಲ್ತಿರುವ ನಾವು ದೇಶ ಸೇವೆಯನ್ನು ಮಾಡಿ ಬಂದಿದ್ದೇವೆ. ಕೆಲವರು 15, 20, 30 ವರ್ಷಗಳು ಸರ್ವಿಸ್ ಮಾಡಿದ್ದೇವೆ. ಆಮೇಲೆ ಬಂದು ಈ ಸಮಾಜ ಸೇವೆಯಲ್ಲಿ ಕೂಡ ಒಟ್ಟಿಗೆ ಸೇರಿರುವಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಿದ್ದೇನೆ. ಸೈನ್ಯದಲ್ಲಿ ಸರ್ವಿಸ್ ಮಾಡಿದ ನಂತರ ಸುಮ್ಮನಾಗಿ ಕೂತ್ಕೊಳ್ಳಿಲ್ಲ, ಪುನಃ ಸಮಾಜ ಸೇವೆ ಮಾಡುವಂಥ ಉದ್ದೇಶದಲ್ಲಿ ಮಾಜಿ ಸೈನಿಕರ ಸಂಘ, ಅಬ್ಬಕ್ಕ ವಲಯ, ಕೊಲ್ಯ ಈ ಸಂಘ ಸಂಸ್ಥೆ ಹೆಸರಿನಲ್ಲಿ ನಾವು ಕೊಲ್ಯದಲ್ಲಿ ಒಂದು ಮಾಜಿ ಸೈನಿಕರ ಸಂಘವನ್ನು ಸ್ಥಾಪನೆ ಮಾಡಿದ್ದೇವೆ. ಯಾಕಂದ್ರೆ ಈ ಮಾತನ್ನು ಹೇಳ್ತಿದ್ದೇನೆಂದ್ರೆ, ಯಾವುದೇ ಮಕ್ಕಳು ಒಂದು ಸ್ಟೇಜಿಗೆ ಬರಬೇಕಾದ್ರೆ ಅದು ಹೈಸ್ಕೂಲ್ ಲೆವೆಲ್. ಹೈಸ್ಕೂಲ್ ಲೆವೆಲಲ್ಲಿ ನಾವು ಒಳ್ಳೆಯ ಆಲೋಚನೆಯನ್ನು ಮಾಡಿದರೆ ಮುಂದೆ ನಾವು ನಮ್ಮ ಲೈಫ್ ಸ್ಟೈಲನ್ನು ಒಳ್ಳೆ ರೀತಿಯಲ್ಲಿ ನಡೆಸಬಹುದು. ಯಾಕಂದರೆ ಆನಂದಾಶ್ರಮ ಶಾಲೆ ಹೈಸ್ಕೂಲ್ 8, 9, 10 ಒಂದು ವಿದ್ಯಾರ್ಥಿಯ ಕ್ಯಾರಿಯರ್ ಅಲ್ಲಿಂದ ಶುರುವಾಗ್ತದೆ. ಅಂಥ ಕ್ಯಾರಿಯರ್ ಅನ್ನು ಶುರು ಮಾಡುವಂಥ ನಮ್ಮ ಪ್ರಾಯ, ಆ ಪ್ರಾಯದಲ್ಲಿ ನಾವು ಒಳ್ಳೆಯ ಆಲೋಚನೆಯನ್ನು ಮಾಡಿ ಒಳ್ಳೆಯ ಮಾರ್ಗದಲ್ಲಿ ಹೋದರೆ ನಾವು ಒಳ್ಳೆಯ ಜನಗಳಾಗ್ತೇವೆ. ಹಾಗೂ ನಾವು ಕಲಿತಂಥ ಆನಂದಾಶ್ರಮ ಶಾಲೆ ಹೆಸರು ಮುಂದೆ ಬರ್ತದೆ. ಯಾಕಂದರೆ ಮೊದಲಾಗಿ ಕೇಳುವುದು ಯಾವುದಾದ್ರು, ನೀನು ಕಲಿತ ಶಾಲೆ ಯಾವುದಂತ, ಹೈಸ್ಕೂಲ್ ಎಲ್ಲಿ ಮಾಡಿದೆ ಅಂತ. ಈಗ ನಾವು ಯಾವುದೇ ಕಾಲೇಜಲ್ಲಿ ಕಲೀಲಿ, ಆದರೆ ಫಸ್ಟಾಗಿ ನಮ್ಮ ಹತ್ರ ಕೇಳೋದು ನೀನು ಹೈಸ್ಕೂಲ್ ಎಲ್ಲಿ ಮಾಡಿದ್ಯಾ ಅಂತ ಹೆಮ್ಮೆ ಅಂತ ಶಾಲೆ. ಆ ಶಾಲೆಯಲ್ಲಿ ನಾನು ಕಡಿಮೆ ಅಂದರೆ ಇವತ್ತು 30 ವರ್ಷ ನಂತರ ಇಲ್ಲಿಗೆ ನನಗೆ ಬರಲಿಕ್ಕೆ ಚಾನ್ಸಸ್ ಸಿಕ್ಕಿದೆ. ನಾನಿವತ್ತು ಲೆಕ್ಕ ಮಾಡಿದೆ, 93, 94 ನಾವು SLCಯನ್ನು ಮುಗಿಸಿದೆ. ಅದೇ 2024 ವಾಪಸ್ ನನಗೆ ಇಲ್ಲಿ ಬರುವಂಥ ಚಾನ್ಸಸ್ ಸಿಕ್ಕಿದೆ. ನೋಡುವಾಗ ನಮ್ಮ ಶಾಲೆಯಲ್ಲಿ ಮೊದಲಿನ ಯಾವ ಗುರುಗಳು ಇಲ್ಲ. ಈಗ ಪ್ರೆಸೆಂಟ್ ಆಗಿರೋದಂದರೆ ನಮ್ಮ ಕೃಷ್ಣಪ್ಪಣ್ಣನವರಿದ್ದಾರೆ. ಅದೇ ರೀತಿ ಸಭೆಯಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಸಂಜೋಣ್ಣ. ನನಗೆ ತುಂಬ ಖುಷಿ ಆಯಿತು, ಇಂಥ ಗುರುಗಳನ್ನು ನೋಡಲಿಕ್ಕೆ ಚಾನ್ಸಸ್ ಸಿಕ್ತು. ಅದೇ ಇವತ್ತು ಬೆಳಿಗ್ಗೆ ನೋಡಿದೆ ನಮ್ಮ ಕನ್ನಡ ಪಂಡಿತರಾದಂಥ ಪ್ರಕಾಶ್ ರೈ ಅವರನ್ನೆಲ್ಲ ನೋಡುವಾಗ, ಯಾಕೆಂದರೆ ನಾವು ಈ ಸ್ಟೇಜಲ್ಲಿ ನಿಲ್ಲಬೇಕಾದ್ರೆ ಅವರೇ ನಮಗೆ ಗೈಡೆನ್ಸ್. ಹಾಗೂ ನಮ್ಮ ಶಾಲೆಯಲ್ಲಿ ಕಲಿತು ಎಷ್ಟೋ ವಿದ್ಯಾರ್ಥಿಗಳು ಹೊರಗಡೆ ಹೋಗಿದ್ದಾರೆ, ಒಳ್ಳೆ ಸ್ಟ್ಯಾಂಡರ್ಡಲ್ಲಿದ್ದಾರೆ. ಅದೇ ರೀತಿ ಹಳೆ ವಿದ್ಯಾರ್ಥಿ ಆಗಿದ್ದಾರೆ. ಇವತ್ತು ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವಕ್ಕೆ ಮುಂದೆ ಸ್ಟೇಜ್ ನೋಡಿದರೆ ನಮ್ಮ ಎಷ್ಟು ಚೇರ್ಗಳನ್ನು ಇಟ್ಟಿದ್ದೇವೆ, ಅದರಲ್ಲಿ ಅದು ಚೇರ್ ಕೂಡ ಸಾಕಾಗ್ತಿರ್ಲಿಲ್ಲ. ಯಾಕಂದರೆ ನಾವೆಲ್ಲ ಬಂದು ಒಟ್ಟಿಗೆ ಸೇರಿದರೆ ಈ ಗ್ರೌಂಡೇ ಸಾಕಾಗ್ತಿರಲಿಲ್ಲ. ಯಾಕೆಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಕಡಿಮೆ ಇದೆ. ಆ ಒಗ್ಗಟ್ಟನ್ನು ಕೂಡಿಸಬೇಕು. ಹಾಗೂ ಮುಂದೆ 75ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಇನ್ನೂ ನಮ್ಮ ಹಳೆ ವಿದ್ಯಾರ್ಥಿ ಸಂಘವು ಬಿಲ್ಕುಲ್ ಬಲವಾಗಿ ನಿಲ್ಲಬೇಕಂತೇಳಿ ಕೇಳುತ್ತಾ, ಈ ಸಂದರ್ಭದಲ್ಲಿ ನನಗೆ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಇತ್ತಂತ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ನನ್ನ ವಂದನೆಯನ್ನು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಅತಿಥಿಗಳ ಮಾತಿನ ನಂತರ ಅಧ್ಯಕ್ಷೀಯ ನುಡಿಗಳಿಗೆ ಹೋಗುವ ಮುನ್ನ ಈಗ ಈ ಸಭಾ ಕಾರ್ಯಕ್ರಮದ ನಂತರ ಶಾರದಾ ಆರ್ಟ್ಸ್ ಕಲಾವಿದರು ರಿಜಿಸ್ಟರ್ಡ್ ಮಂಜೇಶ್ವರ ಇವರ ಕತೆ ಎಡ್ಡೆ ಉಂಡು ಅನ್ನುವಂತಹ ನಾಟಕ ಪ್ರದರ್ಶನವಾಗಲಿಕ್ಕಿರುವುದು ತಮಗೆಲ್ಲರಿಗೂ ತಿಳಿದ ವಿಷಯ. ಆದರೆ ಈ ತಂಡದಲ್ಲಿ ಭಾಗವಹಿಸುವಂತಹ ಕಲಾವಿದರಾದಂತಹ ಪ್ರಭಾಕರ್ ಕುಲ್ಯ ಹಾಗೂ ವಿಜಯಮಯ್ಯ ಐಲ ಇವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿರುವಂತಹ, ನಿರಂತರವಾಗಿ ಕಲಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ
ನಮ್ಮೆಲ್ಲರ ಚಿರಪರಿಚಿತರಾಗಿರುವಂತಹ ಪ್ರಭಾಕರ್ ಕೊಲ್ಯ ಹಾಗೂ ವಿಜಯ್ ಮಯ್ಯ ಐಲ ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ನೀಡುವಂತಹ ಈ ಕಿರು ಕಾಣಿಕೆಯನ್ನ ಸ್ವೀಕರಿಸಬೇಕು. ಸಭೆಯ ಅಧ್ಯಕ್ಷರಾಗಿರುವಂತಹ ಶರತ್ಚಂದ್ರ ಸರ್ ಇವರು ಈ ಸ್ಮರಣಿಕೆಗಳನ್ನ ನೀಡಬೇಕು, ಹಾಗೆ ಅತಿಥಿಗಳು ಇವರ ಜೊತೆ ಸೇರಿಕೊಳ್ಬೇಕು ಅನ್ನುವಂಥ ವಿನಂತಿ. ಕಲಾಮಾತೆ ಶಾರದೆಯ ಚರಣ ಕಮಲಗಳಿಗೆ ತಾವು ಅರ್ಪಿಸುತ್ತಿರುವಂತಹ ಈ ಕಲಾ ಕಾಣಿಕೆ ನಿರಂತರವಾಗಿರಲಿ, ತಾಯಿ ತಮ್ಮನ್ನ ಅನುಗ್ರಹಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಈಗಾಗಲೇ ಇಂದಿನ ದಿನ 160ನೇ ಪ್ರದರ್ಶನವನ್ನ ನೀಡುತ್ತಿರುವಂತಹ ಕತೆ ಎಡ್ಡೆ ಉಂಡು ನಾಟಕ ಇನ್ನು ಹೆಚ್ಚಿನ ಪ್ರದರ್ಶನಗಳನ್ನ ಕಾಣಲಿ, ಯಶಸ್ವಿಯಾಗಲಿ ಅನ್ನುವಂತಹ ಆಶಯದೊಂದಿಗೆ ಈ ವೇದಿಕೆಯಲ್ಲಿ ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಿದ್ದಕ್ಕಾಗಿ ಈ ಇಬ್ಬರು ಕಲಾವಿದರನ್ನು ಕೂಡ ನಾವು ಅಭಿನಂದಿಸುತ್ತಾ ಧನ್ಯವಾದವನ್ನ ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರಾಗಿರುವಂತಹ ಶರತ್ ಚಂದ್ರ ಗಟ್ಟಿ, ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಕ್ಷೇತ್ರ 9 ಕೆರೆ ಹಾಗೂ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕೂಡ ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಅನ್ನುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಸೋಮನಾಥ ದೇವರ ಹಾಗೂ ತಾಯಿ ರಾಜರಾಜೇಶ್ವರ ಪಾದಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಹಾಸನವಾಗಿರುವಂಥ ಎಲ್ಲ ಗಣ್ಯ ಅತಿಥಿಗಳು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿ ನೆರೆದಂಥ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಇಲ್ಲಿಗೆ ಬಂದದ್ದು ಗೆಸ್ಟ್ ಆಗಿ, ಆದರೆ ಇಲ್ಲಿ ಬಂದ ಮೇಲೆ ಕಷ್ಟದ ಒಂದು ಜಾಗ ತೋರಿಸಿದ್ರು. ಯಾಕಂತ ಹೇಳಿದರೆ ಎಲ್ಲರೂ ಅತಿಥಿಗಳು ಮಾತಾಡಿ ಕೊನೆಗೆ ನಾನು ಬರೋದು ಎಲ್ಲರಿಗೂ ಬೇಜಾರಾಗಿರುವಂಥ ಸಮಯದಲ್ಲಿ ನನಗೆ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನು ನಾನು ಮಾತಾಡಲಿಕ್ಕೆ ಹೋದರೆ ಖಂಡಿತ ನೀವು ಬೈತೀರಾ. ಕೆಲವೊಂದು ಸಭೆಗಳಲ್ಲಿ ನನಗೆ ಚೀಟಿ ಬಂದದ್ದು ಇರ್ತದೆ, ಸ್ವಲ್ಪ ಉದ್ದಕ್ಕೆ ಎಳಿಯಿರಿ ಅಂತ ಹೇಳಿ, ಅಂದರೆ ಅಲ್ಲಿ ನಾಟಕದ ರೆಡಿ ಆಗಿರುವುದಿಲ್ಲ, ಅದಕ್ಕೆ ಸ್ವಲ್ಪ ಎಳಿಯಿರಿ ಅಂತ ಆಗ ಎಳಿಬಹುದು. ಆದರೆ ಈಗ ನಾನು ಎಳಿಲಿಕ್ಕೆ ಹೋದರೆ ನನ್ನನ್ನು ಸ್ಟೇಜಿಂದ ಎಳ್ದಾಗ್ತೀರಿ. ಈಗ ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆನಂದಾಶ್ರಮ ಶಾಲೆಯ ವಿದ್ಯಾರ್ಥಿ ಅಂತ ಹೇಳೋದಕ್ಕೆ ಏನೋ ಒಂದು ಈಗ ಎಲ್ಲರೂ ಹೇಳಿದ್ರು, ಅದನ್ನೇ ಏನೋ ಒಂದು ಖುಷಿ. ಆ ಆನಂದಾಶ್ರಮ ಎಂಬ ಆ ಹೆಸರಲ್ಲೇ ಏನೋ ಒಂದು ಆನಂದ, ಏನೋ ಒಂದು ಹೆಮ್ಮೆ, ಅದರಲ್ಲಿ ಖಂಡಿತ ಡೌಟ್ ಇಲ್ಲ. ಎಲ್ಲರೂ ಅದನ್ನೇ ಹೇಳಿದರು. ನಮಗೂ ಆ ಬಗ್ಗೆ ತುಂಬ ಹೆಮ್ಮೆ ಇದೆ. ನಾನೀಗ ನಿಮಗೊಂದು ಟಾಸ್ಕ್ ಕೊಡ್ತೇನೆ. ಈಗೊಂದು ಏನಂತ ಹೇಳಿದರೆ, ನೀವು ಈಗ ಮನೆಗೆ ಹೋದ್ಮೇಲೆ, ಅದು ನಾಳೆ ಮನೆಗೆ ಹೋದ್ಮೇಲೆ ಒಂದು ಪೇಪರ್, ಒಂದು ಪೆನ್ ತಗೊಳ್ಳಿ. ಅದರಲ್ಲಿ ನಿಮಗೆ ಬಾಲ್ಯದಿಂದ ನಿಮ್ಮ ವಿದ್ಯಾರ್ಥಿ ಜೀವನ ಮುಗಿಯುವವರೆಗೆ ಯಾರೆಲ್ಲ ಗುರುಗಳಿದ್ದರು ಅವರ ಹೆಸರನ್ನು ನೆನಪಿಸಿಕೊಂಡು ಬರೆಯಿರಿ, ಪ್ರತಿಯೊಬ್ಬರ ಗುರುಗಳ ಹೆಸರು. ಆದರೆ ಅದು ಮಾತ್ರ 3 ನಿಮಿಷ ನಿಮಗೆ ಟೈಮ್. 3 ನಿಮಿಷಕ್ಕಿಂತ ಜಾಸ್ತಿ ಯೋಚನೆ ನಿಮಗೆ ಮಾಡಲಿಕ್ಕೆ ಟೈಮ್ ಇಲ್ಲ. 3 ನಿಮಿಷದಲ್ಲಿ ನಿಲ್ಲಿಸಲೇಬೇಕು ನೀವು. ಆಮೇಲೆ ನೀವು ಅದರಲ್ಲಿ ಒಬ್ಸರ್ವ್ ಮಾಡಿ, ಆಗ ನಿಮಗೆ ಆ ಹೆಸರುಗಳಲ್ಲಿ 3 ವಿಧದ ಗುರುಗಳು ಸಿಗ್ತಾರೆ. ಒಂದು ನಿಮ್ಮ ಹೃದಯಕ್ಕೆ ಪಾಠ ಮಾಡಿದವರು, ಎರಡನೆಯದ್ದು ನಿಮ್ಮ ಮೈಂಡಿಗೆ ಅಂದರೆ ನಿಮ್ಮ ಬುದ್ಧಿಗೆ ಪಾಠ ಮಾಡಿದವರು, ಮೂರನೆಯವರು ಎರಡೂ ಅಲ್ಲ, ಹೇಗೆಂತ ಹೇಳಿದರೆ ಅವರ ವೃತ್ತಿ ಧರ್ಮ ಮಾತ್ರ ಪಾಲಿಸ್ತಾ ಇದ್ದವರು ಅಂತ 3 ವಿಧದ ಇವರು ಸಿಗ್ತಾರೆ. ಮೊದಲನೆಯ ಗುರುಗಳು ಏನಂತ ಹೇಳಿದರೆ, ನಿಮ್ಮಲ್ಲಿ ಆತ್ಮೀಯರಾಗಿದ್ದುಕೊಂಡು ನಿಮ್ಮಲ್ಲಿ ಪ್ರೀತಿಯಿಂದ ಮಾತನಾಡುತ್ತಾ ನಿಮ್ಮನ್ನು ಅರಿತುಕೊಂಡು ನಿಮಗೆ ಮನ ಮುಟ್ಟುವಂತೆ, ನಿಮ್ಮ ಹೃದಯಕ್ಕೆ ಮುಟ್ಟುವಂತೆ ಪಾಠ ಮಾಡುವವರು ಒಂದು ವರ್ಗ. ಎರಡನೇ ವರ್ಗ ಏನಂತ ಹೇಳಿದರೆ, ಸ್ಟ್ರಿಕ್ಟಾಗಿ ನೀವು ಮಾತು ತೆಗಿಬೇಕು, ನೀವು ಚೆನ್ನಾಗಿ ಓದಬೇಕು, ಆ ಇಂಟೆನ್ಷನ್ ನಿಮಗೆ ಸ್ಟ್ರಿಕ್ಟಾಗಿ ಪಾಠ ಮಾಡುವವರು, ಅವರು ನಿಮ್ಮ ಬುದ್ಧಿಗೆ ಪಾಠ ಹೇಳುವವರು. ಮೂರನೇವರು ಅಂತ ಹೇಳಿದ್ರೆ, ನೀರು ಖಾಲಿ ಅಥವಾ ಬಿಡು, ನಾನು ಮಾಡಿಕೊಂಡು ಹೋಗ್ತೇನೆ ಅಂತೇಳಿ. ಆದರೆ ಈ ಆನಂದಾಶ್ರಮ ಶಾಲೆಯಲ್ಲಿ ಆ 3ನೇ ವರ್ಗದ ಗುರುಗಳನ್ನು ನಾನು ಕಂಡಿಲ್ಲ. ನೀವು ಕೂಡ ಕಾಣಲಿಕ್ಕೆ, ಈಗಿನವರು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ಸಾಕ್ಷಿ ಈ ವರ್ಷದ 100% ರಿಸಲ್ಟ್. ಅದಕ್ಕಾಗಿ ನಾನು ಎಲ್ಲ ಗುರುಗಳನ್ನು, ಅದೇ ರೀತಿ ಆ ವಿದ್ಯಾರ್ಥಿಗಳನ್ನು ಕೂಡ ನಾನು ಅಭಿನಂದಿಸ್ತೇನೆ.
ಅವರನ್ನು ಇವತ್ತು ಇಲ್ಲಿ ಗುರುಗಳನ್ನು ಇಲ್ಲಿ ಕರೆದು ಸನ್ಮಾನ ಮಾಡಿದಂತಹ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳ್ತೇನೆ. ಆ ಗುರುಗಳಿಗೂ ಆ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಈಗಿನ ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನೀವು ಜೋರಾಗಿ ಒಂದು ಚಪ್ಪಾಳೆ ಹೊಡೆದು ಅವರನ್ನು ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ನಾನು ಕೂಡ ಒಂದು 40-45 ವರ್ಷ ಹಿಂದೆ ಈ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಿದವ. ಆಗ ನಮ್ಮ ಪ್ರದೀಪ್ ಅವರಿದ್ದರು, ಸುಧಾಕರ್ ಮಂಡರಿ ಅವರಿದ್ದರು. ಆ ಸಮಯದಲ್ಲಿ ನಂತರ ನಾನು ನಿಧಾನಕ್ಕೆ ಹೊರಗೆ ಹೋದವ, ಮತ್ತೆ ನಾನು ಈಚೆ ಬರಲೇ ಇಲ್ಲ. ಅವರು ಈ ಸಲ ಬರಬೇಕಂತ ನನಗೆ ತುಂಬ ಆಸೆ ಇತ್ತು. ಚಂದ್ರಶೇಖರ್ ಮೀಟಿಂಗ್ ಕರೆದ್ರು, ನನ್ನ ಗೆಳೆಯವರು ಅವ್ರು ಮೀಟಿಂಗ್ ಕರೆದು ಯಾವಾಗಲೂ ಇನ್ವಿಟೇಷನ್ ಕಳಿಸ್ತಾ ಇದ್ದಾರೆ, ಆದರೆ ಯಾವುದೋ ಕಾರಣದಿಂದ ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಆದರೆ ಈ ಸಲ ಬರಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಆ ಮೀಟಿಂಗ್ ದಿವಸ ನನಗೆ ಏನೋ ಕೆಲಸದಲ್ಲಿ ನಾನು ಮರೆತು ಬಿಟ್ಟೆ. ಆದರೆ ಈ ಸಲ ಓಡಿಸಿಕೊಂಡಿಗೆ ಹೋಗಲೇಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೆ ನಾನು. ಆದರೆ ಕಾಕತಾಳಿ ಅಂತ ಹೇಳಿದರೆ ಇವರು ನನಗೆ ಫೋನ್ ಮಾಡಿ ಗೆಸ್ಟಾಗಿ ಬರಬೇಕು ಮಾರಾಯ ನೀನು ಅಂತೇಳಿ. ನನಗೆ ನಿಜವಾಗಿ ಖುಷಿ ಮತ್ತು ಆಶ್ಚರ್ಯ ಕೂಡ ಆಯ್ತು. ಅರೆ ನಾನು ಹೋಗಬೇಕು ಅಂತ ವಿಷಯ ನೀವು ಗೆಸ್ಟಾಗಿ ಇರಿದ್ದೆ ಇದ್ದಾನಲ್ಲ ಅಂತ ಹೇಳಿ ಹಾಗೆ ಕೂಡ ಒಪ್ಪಿದೆ. ನಾನು ತುಂಬ ಖುಷಿ ಆಗ್ತಾ ಇದೆ. ಆವಾಗ ನಾನು ಹಳೆ ವಿದ್ಯಾರ್ಥಿಯಾಗಿ ಇಲ್ಲಿ ಕೆಲಸ ಮಾಡಿದಂಥ ಆ ಸಮಯದಲ್ಲಿ ಗುರುರಾಜ್ ಮಾಸ್ಟರ್ ಹೆಡ್ ಮಾಸ್ಟರ್ ಆಗಿದ್ದರು. ಆದರೆ ಈಗ ನಾನು ಬರುವ ಸಮಯ, ಈಗ ನಾನು ಬಂದಂಥ ಸಮಯದಲ್ಲಿ ಅದೇ ಗುರುರಾಜ್ ಅಲ್ಲ ಗುರುಮೂರ್ತಿ ಅವರಿದ್ದಾರೆ, ಅದು ಒಂದು ಕಾಕತಾಳೀಯವೇ. ಹಾಗೆ ಇಲ್ಲಿ ಅವರು ಹೇಳಿದಂಥ ಹಾಗೂ ನಮ್ಮ ವರದಿ ವಾಚನದಲ್ಲಿ ಕೇಳಿದಂಥ ನಮ್ಮ ಹಳೆ ವಿದ್ಯಾರ್ಥಿ ಸಂಘ, ಈಗಿನ ಹಳೆ ವಿದ್ಯಾರ್ಥಿ ಸಂಘ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದರ ಬಗ್ಗೆ ನೀವು ಕೇಳಿದ್ದೀರಾ ವರದಿ ವಾಚನದಲ್ಲಿ, ಹಾಗೆ ಮಾಸ್ಟರ್ ಕೂಡ ಹೇಳಿದರು, ಹೆಡ್ ಮಾಸ್ಟರ್ ಕೂಡ. ಇನ್ನು ಅವರಿಗೆ ನಾನು ಆ ರೀತಿ ಅಭಿನಂದನೆ ಸಲ್ಲಿಸುತ್ತಾ ಇನ್ನು ಮುಂದೆ ಕೂಡ ಈಗ ನೋಡಿ ನಾನು ಬರಲಿಲ್ಲ, ಅದೇ ರೀತಿ ಇವತ್ತು ಕೆಲವರು ಬರಲಿಲ್ಲ, ಆದ ಕಾರಣ ಜನ ಇಲ್ಲ. ಆದ ಕಾರಣ ನಾನು ಅವರಿಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೇನೆ, ನಿಮ್ಮೊಟ್ಟಿಗೆ ಇನ್ನು 75 ಇನ್ನು ಪ್ರತಿ ವರ್ಷವೂ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅಂತೇಳಿ ನಾನು ಅವರಿಗೆ ಅಶ್ಯೂರೆನ್ಸ್ ಕೊಡ್ತೇನೆ. ಅದೇ ರೀತಿ ನೀವೆಲ್ಲರೂ ನಿಮ್ಮ ಗೆಳೆಯರಿಗೆ ಹೇಳಿ ಪ್ರತಿಯೊಬ್ಬರು ಬರುವಂತೆ ಮಾಡಿ. ಇನ್ನು ಮುಂದೆ ಈ ಹಳೆ ವಿದ್ಯಾರ್ಥಿ ಸಂಘ ಬಲಶಾಲಿಯಾಗಿ ಆ ಶಾಲೆಯ ನಿಜವಾಗಿ ಒಂದು ಹಳೆ ವಿದ್ಯಾರ್ಥಿ ಸಂಘ ಯಾಕೆ ಹುಟ್ಟುಕೊಳ್ತದೆ ಅಂತೇಳಿ ಅದರ ಉದ್ದೇಶ ಶಾಲೆಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ. ಆದ ಕಾರಣ ಆ ಒಂದು ಕೆಲಸ ಇನ್ನು ಮುಂದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಆಗಲಿ ಅಂತೇಳಿ ನಾನು ಹಾರೈಸುತ್ತಾ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿ ಗೌರವಿಸಿದಂಥ ನನ್ನ ನನ್ನ ಮಿತ್ರ ಚಂದ್ರಶೇಖರ್ ಹಾಗೂ ಜೀವನ್ ಮತ್ತು ಎಲ್ಲರಿಗೂ ಅವರ ಟೀಮಿನವರಿಗೂ ಪ್ರತಿಯೊಬ್ಬರಿಗೂ ನಾನು ಹಾರ್ದಿಕ ವಂದನೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕಾರ್ಯಕ್ರಮ ಧನ್ಯವಾದ ಸಮರ್ಪಣೆ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಹಾಗೂ ಮಾಜಿ ಸೈನಿಕರು ಆಗಿರುವಂತಹ ಸುಧಾಕರ್ ಕುಂಪಲ ಇವರಿಂದ. ನಮ್ಮ ಶಾಲೆ ನಮ್ಮ ಹೆಮ್ಮೆ, ಈ ಧ್ಯೇಯ ವಾಕ್ಯದೊಂದಿಗೆ ಆರಂಭಗೊಂಡ ಹಳೆ ವಿದ್ಯಾರ್ಥಿ ಸಂಘ ಆನಂದಾಶ್ರಮ ಪ್ರೌಢಶಾಲೆ ಈ ದಿನದ ಸಭಾ ಕಾರ್ಯಕ್ರಮದಲ್ಲಿ ಈಗ ಕೊನೆಯ ಹಂತಕ್ಕೆ ತಲುಪಿರುತ್ತೇವೆ. ಅದಕ್ಕಿಂತ ಮೊದಲು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರನ್ನೂ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ನಮ್ಮಿ ಹಳೆ ವಿದ್ಯಾರ್ಥಿ ಸಂಘದ 73ನೇ ವಾರ್ಷಿಕೋತ್ಸವದ ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿ ನಮಗೆ ಶುಭ ನುಡಿ ನೀಡಿದ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಶ್ರೀ ಶರತ್ ಚಂದ್ರ ಗಟ್ಟಿ, ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಕ್ಷೇತ್ರ 9 ಕೆರೆ ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ಶ್ರೀ ಕರುಣಾಕರ್ ಕೋಟೆಕರ್ ಇವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ದೀಪ ಪ್ರಜ್ವಲನೆ ಮಾಡಿ ನಮಗೆ ಶುಭ ಹಾರೈಸಿದ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಶ್ರೀ ರವಿಶಂಕರ್ ಸೋಮೇಶ್ವರ್, ಉಪಾಧ್ಯಕ್ಷರು ಸೋಮೇಶ್ವರ ಪುರಸಭೆ, ಇವರಿಗೆ ಧನ್ಯವಾದಗಳು. ಇವರಿಗೆ ಕ್ಯಾಪ್ಟನ್ GS ಪ್ರಸಾದ್ ಅವರು ಬಂದು ವೇದಿಕೆಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿನಿ ಶ್ರೀಮತಿ ರೀಟಾ ಡೇಸಾ, ಮುಖ್ಯ ಶಿಕ್ಷಕಿ, ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಕಾಟಿಪಲ್ಲ, ಇವರಿಗೂ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಹಳೆ ವಿದ್ಯಾರ್ಥಿ ಶ್ರೀ ಮಹೇಶ್ ಕುಮಾರ್ ಯು, ಜನರಲ್ ಮ್ಯಾನೇಜರ್
ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಬ್ಯಾಂಗ್ಳೂರು ಇವರಿಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವರಿಗೆ ನಾಗೇಶ್ ಕೊಲ್ಯ ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಇನ್ನೂರು ಹಳೆ ವಿದ್ಯಾರ್ಥಿ ಶ್ರೀ ಆತ್ಮರಾಮ್ ಟಿ, ಮುಖ್ಯ ಪ್ರಬಂಧಕರು, ಬ್ಯಾಂಕ್ ಆಫ್ ಬರೋಡಾ ಜಪ್ಪು ಶಾಖೆ ಇವರಿಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರಿಗೆ ಸಮಿತ್ ಸೋಮೇಶ್ವರ್ ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಹಳೆ ವಿದ್ಯಾರ್ಥಿ ಮಿತ್ರರು ಹಾಗೂ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಇದರ ಪ್ರಧಾನ ಕಾರ್ಯದರ್ಶಿಯಾದ ನಾಗರಾಜ್ ಗಟ್ಟಿ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರಿಗೆ ಶಶಿಧರ್ ಅಡ್ಕ ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಹೇಳಿಕೊಳ್ತಾ ಇದ್ದೇವೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀ ಗುರುಮೂರ್ತಿ ಸರ್ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನು ಕೊಲ್ಯ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಗೌರವಾಧ್ಯಕ್ಷರಾದ ಸುರೇಶ್ ಭಟ್ನಕರ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಶಂಕರನಾರಾಯಣ ಆಚಾರ್ಯ ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಕ್ರೀಡೋತ್ಸವವನ್ನು ಉದ್ಘಾಟಿಸಿ ನಮ್ಮ ಜೊತೆ ಸಹಕರಿಸಿದ ಶಾರೀರಿಕ ಶಿಕ್ಷಕರಾದ ಶ್ರೀ ಕಾರ್ತಿಕ್ ಇವರಿಗೂ ಕೂಡ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಕ್ಷೇತ್ರ 9 ಕೊರೆ ಇವರಿಗೆ ಸ್ಮರಣಿಕೆ ನೀಡಲಾಗಿದೆ. ಧನ್ಯವಾದಗಳನ್ನು ಅರ್ಪಿಸಿ ವಿಶ್ವನಾಥ್ ಉಚ್ಚಿಲ್ ಹಳೆ ವಿದ್ಯಾರ್ಥಿ ಈ ದಿನ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅವರಿಗೆ ನಾಗೇಶ್ ಕೊಲ್ಯ ಇವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಇನ್ನು ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಮಾಡಿದ ಶ್ರೀ ಸೋಮನಾಥ ದೇವಸ್ಥಾನದ ಸೋಮೇಶ್ವರದ ಇದರ ಆಡಳಿತಾಧಿಕಾರಿ ಹಾಗೂ ವ್ಯವಸ್ಥಾಪನಾ ಸಮಿತಿ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ರಕ್ಷಣಾ ವ್ಯವಸ್ಥೆ ಉಳ್ಳಾಳ ಆರಕ್ಷಕ ಠಾಣೆ ಅದರ ಸಿಬ್ಬಂದಿ ವರ್ಗ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಛಾಯಾಚಿತ್ರಣ, ಹೊಸಕುರಲ್ ಪತ್ರಿಕಾ ಮಾಧ್ಯಮ ಇದರ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮನೋರಂಜನಾ ಕಾರ್ಯಕ್ರಮದಲ್ಲಿ ಇಂದು ನಡೆಯಲಿರುವ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ಇವರ ಅಭಿನಯದ ಕತೆ ಎಡ್ಡೆಂಡು ಇದರ ಎಲ್ಲ ಸದಸ್ಯರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಲೈಟ್ ಮತ್ತು ರಂಗಾಲಂಕಾರ ಮಾಡಿದ ರಾಜೇಶ್ ಕೋಟೆಕಾರ್ ಇವರು ಕೂಡ ಇವರ ತಂಡಕ್ಕೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಬರುವ ವರ್ಷವೂ ಇದೇ ರೀತಿಯಲ್ಲಿ ತಮ್ಮ ಸಹಾಯ ಸಹಕಾರವನ್ನು ಕೋರುತ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಈ ಧನ್ಯವಾದ ಕಾರ್ಯವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.